ನಮಸ್ಕಾರ. ವಿ4ಯು ಎಂದೆಂದಿಗೂ ನಿಮ್ಮೊಂದಿಗೆ ನಾನು ಮಹಿಮ್ ರಾಮದಾಸ್. ವೀಕ್ಷಕರೇ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ವನವಾಸ, ಇನ್ನು ಕೆಲವರಿಗೆ ಉಪವಾಸ ಅನ್ನುವಂಥ ಪರಿಸ್ಥಿತಿ ಕೂಡ ಆಗಿಬಿಟ್ಟಿದೆ. ಅಂದರೆ ಒಂದೆಡೆಯಲ್ಲಿ ಅನಿವಾರ್ಯದ ಒಂದು ಪರಿಸ್ಥಿತಿ ಇವತ್ತು ಲಾಕ್ಡೌನ್ ನಮ್ಮನ್ನ ದೂಡಿ ಬಿಟ್ಟಿದೆ. ಇನ್ನೊಂದೆಡೆಯಲ್ಲಿ ಈ ಲಾಕ್ಡೌನ್ನ ಸಂದರ್ಭದಲ್ಲಿ ನಾವು ಯಾವತ್ತು ಯಾರ ಜೊತೆಗೂ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು ಎಲ್ಲ ಸ್ತರದಲ್ಲಿ ಇರುವಂಥ ಜನಸ್ಥಿತಿಯನ್ನು ಅವರ ಆರ್ಥಿಕವಾದಂಥ ಒಂದು ಮುಂದಿನ ದಿನಗಳಿಗೆ ಅದು ದೂಡ್ಲಿಕ್ಕಾಗಿ ಸರ್ಕಾರ ಏನು ಪ್ಯಾಕೇಜ್ ಕೊಡ್ತದೆ ಅನ್ನೋದು. ಈಗಾಗಲೇ ತಮಿಳುನಾಡು ಸರ್ಕಾರ ಘೋಷಣೆ ಮಾಡಿದೆ, 4,000 ರೂಪಾಯಿ ಅದು ಕೊಡ್ತದೆ ಅಂತ. ಈಗಲೇ ಅದು 2,000 ರೂಪಾಯಿನ ಈ ತಿಂಗಳಲ್ಲಿ ಅದು ನಾನು ಹಾಕ್ತೇನೆ ಅಂತ ಹೇಳಿದೆ. ಆಂಧ್ರ ಪ್ರದೇಶ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿ, ಅಂದರೆ ಲಾಕ್ಡೌನ್ ಅನ್ನು ಜಾರಿ ಮಾಡುವುದಕ್ಕಿಂತ ಮೊದಲು ಪರಿಸ್ಥಿತಿಗಳು ಏನಿದ್ದಾವೆ, ಜನರಿಗೆ ಏನು ಬೇಕಾಗಿದೆ ಅದನ್ನು ಕೊಡುವಂತ ಒಂದು ಕೆಲಸವನ್ನ ಸರ್ಕಾರಗಳು ಅರ್ಥ ಮಾಡಿಕೊಂಡು ಕೊಡ್ತಾ ಇದೆ. ನಾವು ನಿರೀಕ್ಷೆ ಇಟ್ಟಿದ್ದೇವೆ, ನಮ್ಮ ರಾಜ್ಯ ಸರ್ಕಾರ ಅಂಥದೇ ಒಂದು ಕೆಲವು ಪ್ಯಾಕೇಜ್ಗಳನ್ನು ಕೊಡ್ತದೆ. ಕೆಳಸ್ತರದ ಜನರು ಮನೆಯಲ್ಲಿ ಇರುವ ಸಂದರ್ಭದಲ್ಲಿ ಏನೂ ಇಲ್ಲದಂಥ ಸಂದರ್ಭದಲ್ಲಿ ಅವರ ಒಂದು 2 ಹೊತ್ತಿನ ತಿನ್ನುವ ಅನ್ನವನ್ನಾದರೂ ಒಂದು ಕೊಟ್ಟಿತ್ತು ಅಂತ ಅನ್ನುವಂಥದ್ದು. ಇದರ ಜೊತೆಯಲ್ಲೇ ಇನ್ನಷ್ಟು ಸಮಸ್ಯೆಗಳು ಇವೆ. ಅದು EMI ಸಮಸ್ಯೆ ಆಗಿರ್ಬೋದು, ಮತ್ತೊಂದು ಇನ್ನೊಂದು ಸಮಸ್ಯೆಗಳು ಕೂಡ ಇವೆ. ಇವೆಲ್ಲವನ್ನು ನಿರೀಕ್ಷೆ ಇಟ್ಟಿದ್ದೇವೆ. ರಾಜ್ಯ ಸರ್ಕಾರ ಇದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಜನರ ಜೊತೆಗೆ ಇರಬಹುದು ಅನ್ನುವಂಥದ್ದು. ಎಂದೆಂದಿಗೂ ನಿಮ್ಮೊಂದಿಗೆ ಅದು ಇದೆ ಅಂತ ಹೇಳಿ ಆಡಳಿತಕ್ಕೆ ಬಂದರೆ ಅದು ಕೊಡಬಹುದು ಅನ್ನುವಂಥ ನಿರೀಕ್ಷೆ ನಾವೆಲ್ಲ ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ಮೂಡಬಿದರೆಯ ಮಾಜಿ ಶಾಸಕರು, ಮಾಜಿ ಸಚಿವರು ಆದಂಥ ಕೆ ಅಭಯಚಂದ್ರ ಜೈನ್ ಅವರು ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಒಂದಷ್ಟು ಅವರ ವಿಚಾರಗಳು ಮತ್ತು ಲಾಕ್ಡೌನ್ ಬಗೆಗಿನ ಅಭಿಪ್ರಾಯಗಳನ್ನೆಲ್ಲ ಅವ್ರ ಜೊತೆ ನಾವು ಕೇಳಿ ತಿಳ್ಕೊಳ್ಳೋಣ, ಮಾತಾಡೋಣ. ಅಭಯಚಂದ್ರ ಜೈನ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಬಹುಶಃ ಕಳೆದ ವರ್ಷ ಕೂಡ ಈ ಪರಿಸ್ಥಿತಿ ಬಂದು ಈಗ ಮತ್ತೆ ಅದು ಮುಂದುವರೆದಿದೆ. ಈಗ ಮೂಡಬಿದರೆಯಲ್ಲಿ ತಾವು ಮತ್ತು ತಮ್ಮ ಪಕ್ಷದ ಸಂಘಟನೆಗಳು ಯಾವ ರೀತಿಯ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ? ಮೂಡಬಿದರೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಯುವ ಮಿತ್ರರನ್ನೆಲ್ಲ ಸೇರಿಸಿಕೊಂಡು ಒಂದು ತಂಡವನ್ನು ರಚನೆ ಮಾಡಿದ್ದೇವೆ. ನಮ್ಮ ಪ್ರತಿ ಪಂಚಾಯತ್ನಲ್ಲಿ ಕೂಡ ಕಾಂಗ್ರೆಸ್ ತಂಡ ಇದೆ. ಆ ತಂಡಗಳ ಮುಖಾಂತರ ಅಲ್ಲಿ ಯಾರು ಈ ಕೊರೋನಾ ಸೋಂಕಿನ ಮುನ್ಸೂಚನೆ ಯಾರಿಗೆಲ್ಲ ಇದೆ ಅವರನ್ನು ಗುರುತಿಸುವಂತಹ ಕೆಲಸ, ಅಂತಹ ಮುನ್ಸೂಚನೆ ಇದ್ದವರನ್ನು ಅಲ್ಲಿಯ ಪ್ರಾಥಮಿಕ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ, ಅದೇ ರೀತಿ ಸ್ವಲ್ಪ ಉಲ್ಬಣ ಆದಾಗ ಮೂಡಬಿದರೆಯ ಸಮುದಾಯ ಆಸ್ಪತ್ರೆಗಳಿಗೆ ಸೇರಿಸುವಂಥ ಕೆಲಸ, ಅದೇ ರೀತಿ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸ ನಮ್ಮ ತಂಡ ಪಂಚಾಯತಿಗಳಲ್ಲಿ ಮಾಡ್ತಾ ಇದೆ. ಅದರೊಡನೆ ನಾವು ಫ್ರೀ ಆಂಬ್ಯುಲೆನ್ಸ್ ಸರ್ವಿಸ್ ಅನ್ನು ಕೂಡ ಮೂಡಬಿದರೆಯಲ್ಲಿ ಮಾಡಿದ್ದೇವೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಮಹಾನ್ ನಾಯಕಿ, ಅವರ ನೆನಪಿನಲ್ಲಿ ಒಂದು ಕಾಂಗ್ರೆಸ್ ವತಿಯಿಂದ ಶಿರ್ತಾಡಿಯ ಸೌಹಾರ್ದ ಫ್ರೆಂಡ್ಸ್ ಅಂತ ನಮ್ಮ ಮಿತ್ರರು ಒಂದು ಅವರ ಹತ್ರ ಆಂಬ್ಯುಲೆನ್ಸ್ ಇತ್ತು. ಅವರು ಹೇಳಿದ್ದು ನಮಗೊಂದು 2 ವರ್ಷದಿಂದ ಯಾವುದೇ ಅನುದಾನ ಬರದಿದ್ದ ನಾವು ಅದನ್ನು ನಿಲ್ಲಿಸಿದ್ದೇವೆ ಎಂಬ ಮಾತು ನನ್ನ ಹತ್ರ ಹೇಳಿದಾಗ ನಾನು ಹೇಳಿದೆ, ಇಲ್ಲ, ಕೋವಿಡ್ನ ಲಾಕ್ಡೌನ್ನ ಕಷ್ಟ ಕಾಲದಲ್ಲಿ ನಾವಿದ್ದೇವೆ, ಅದಕ್ಕೆ ಬೇಕಾದಂಥ ಹಣವನ್ನು ನಾನು ಒದಗಿಸ್ತೇನೆ. 50,000 ರೂಪಾಯಿ ನಾನೇ ಕೊಡ್ತೇನೆ, ಮತ್ತೊಂದು 50,000 ನನ್ನ ಸಮಾಜ ಮಂದಿರ ಸಭಾದಿಂದ ಕೊಡ್ತೇನೆ, ಬೇರೆ ನಮ್ಮ ಮಿತ್ರರಿಂದೆಲ್ಲ ಹಣವನ್ನು ಒದಗಿಸುವಂಥ ಕೆಲಸ ಮಾಡುವ. ಆ ವಾಹನವನ್ನು ಫ್ರೀಯಾಗಿ ಯಾರು ಬಡವರು ಶಿರ್ತಾಡಿಯಿಂದ ಮೂಡಬಿದರೆಗೆ ಬರಬೇಕು, ಶಿರ್ತಾಡಿಯಿಂದ ಮಂಗಳೂರಿಗೆ ಹೋಗಬೇಕಾಗಿದೆ, ಶಿರ್ತಾಡಿಯಿಂದ ಉಡುಪಿಗೆ ಹೋಗಬೇಕಾಗಿದೆ, ಅವರನ್ನು ಸಾಗಿಸಲಿಕ್ಕೆ ಆ ಆಂಬ್ಯುಲೆನ್ಸನ್ನು ಉಪಯೋಗಿಸಬೇಕು. ಅದಕ್ಕೆ ಸಂಬಳಕ್ಕೆ ಡ್ರೈವರ್ ಇರಲಿಲ್ಲ. ನಮ್ಮ ಯುವ ಮಿತ್ರರೇ ತುಂಬ ಜನ ಅಲ್ಲಿ 10-30 ಜನ ಕಾರ್ಯಕರ್ತರು ಇರ್ತಾರೆ. ಒಬ್ಬರಲ್ಲದೆ ಒಬ್ಬರು ಅದರಲ್ಲಿ ಡ್ಯೂಟಿ ಮಾಡ್ತಾರೆ. ಆ ರೀತಿ ಒಂದು ಸೌಹಾರ್ದತೆಯಿಂದ ಅದನ್ನು ಬೆಳೆಸಿಕೊಂಡು ಬಂದಿದೆ. ಸುಮಾರು 4 ವರ್ಷ ಹಿಂದೆ ಕೂಡ ಅದೇ ರೀತಿ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದಾರೆ. ಇವತ್ತು ನಾವು ಕೂಡ ಅದಕ್ಕೆ ಶಕ್ತಿ ತುಂಬಿದ್ರಿಂದಾಗಿ ಇವತ್ತು ಸೌಹಾರ್ದ ಫ್ರೆಂಡ್ಸ್ನವರ ಒಂದು ಶಕ್ತಿ ಕೊಡುವಂಥ ಕೆಲಸ ಆಗಿದೆ. ಆ ಮುಖೇನ ನಾವು ಮೂಡಬಿದರೆ ಕಾಂಗ್ರೆಸ್ಸಿಂದ ಇವತ್ತು ಈ ಥರದ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಮೂಡಬಿದರೆಯಲ್ಲಿ ಡಾಕ್ಟರ್ ಮೋಹನ್ ಆಳ್ವರಿದ್ದಾರೆ. ಡಾಕ್ಟರ್ ಮೋಹನ್ ಆಳ್ವರು ಬಹಳ ಒಂದು ವೈವಿಧ್ಯಮಯ ವ್ಯಕ್ತಿ, ಶಿಕ್ಷಣ ಪ್ರೇಮಿ.
ಆರೋಗ್ಯದಲ್ಲಿ ಬಹಳ ಕಾಳಜಿ. ಅದೇ ರೀತಿ ಈ ಬೇರೆ ಬೇರೆ ರೀತಿಯ ಅವರಲ್ಲಿ ಟ್ಯಾಲೆಂಟ್ ಇದೆ. ಎಲ್ಲ ರೀತಿಯ ಕಾಲೇಜನ್ನು ಮೂಡುಬಿದಿರೆಯಲ್ಲಿ ಪ್ರಾರಂಭಿಸಿದ್ದಾರೆ. ಅವರಲ್ಲಿ ಆಯುರ್ವೇದಿಕ್ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ಫಿಸಿಯೋಥೆರಪಿ ಕಾಲೇಜ್ ಇದೆ, PU ಕಾಲೇಜ್, ಎಲ್ಲ ರೀತಿಯ ಕಾಲೇಜ್. ಆದ್ದರಿಂದ ಅವರಲ್ಲಿ ಬಹಳ ದೊಡ್ಡ ಚಿಂತನೆ ಇದೆ. ಆದ್ದರಿಂದ ಅವರು ಏನು ಮಾಡಿದ್ದಾರೆ, ಅವರು ಮೂಡುಬಿದಿರೆಯ ನಾಗರಿಕರ ಸಹಾಯದಿಂದ ನಾನು ಕ್ರೀಡಾ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ನಮ್ಮ ಕ್ರೀಡಾ ಇಲಾಖೆಯ ಜಾಗದಲ್ಲಿ ಸ್ಕೌಟ್ ಭವನ ಕಟ್ತೇನೆ ಅಂತ ಹೇಳಿದಾಗ ನಾನು ಮತ್ತು ಅಮರನಾಥ್ ಶೆಟ್ಟಿಯವರು ಅದಕ್ಕೆ ಒಗ್ಗೂಡಿ ಸ್ಕೌಟ್ ಭವನಕ್ಕೆ ಆ ಜಾಗವನ್ನು ಒದಗಿಸುವಂಥ ಕೆಲಸ ಮಾಡಿ ಇವತ್ತಲ್ಲಿ ಕನ್ನಡ ಮತ್ತು ಸ್ಕೌಟ್ ಭವನ ನಿರ್ಮಾಣ ಮಾಡಿದ್ದೇವೆ. ಅದು ಸುಮಾರು 24 ಎಕರೆ ಕ್ರೀಡಾ ಇಲಾಖೆಗೆ ನಾನು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಮಾಡಿ ಅದನ್ನು ಬೆಳೆಸುವಂಥ ಕೆಲಸ ಆ ದಿನಗಳಲ್ಲಿ ನಾವು ಮಾಡಿದ್ದೆವು. ಇವತ್ತು ಅದು ಬಹಳ ಪ್ರಯೋಜನಕ್ಕೆ ಬಿತ್ತು. ಆದರೆ ಅದರ ಎಲ್ಲ ಉಸ್ತುವಾರಿಯನ್ನು ಸನ್ಮಾನ ಈಗ ಅಲ್ಲಿ ಕೋವಿಡ್ಗೆ ಸಂಬಂಧಪಟ್ಟಾಗ ಏನು ಕಾರ್ಯಾಚರಣೆ ಆಗ್ತಾ ಇದೆ? ಅದಕ್ಕಾಗಿ ಇವತ್ತು ಆ ಕನ್ನಡ ಭವನ ನಿರ್ಮಾಣ ಆಗಿದೆ. ಆ ಕನ್ನಡ ಭವನಕ್ಕೆ ಸುಮಾರು 10 ಕೋಟಿ ರೂಪಾಯಿ ಹಣವನ್ನು ಡಾಕ್ಟರ್ ಮೋಹನ್ ಅವರು ಅದಕ್ಕೆ ಅರ್ಪಣೆ ಮಾಡಿದ್ದಾರೆ. ಸುಮಾರು 50 ಲಕ್ಷ ರೂಪಾಯಿ ಸ್ಕೌಟ್ ಭವನದಿಂದ ನಮಗೆ ಲಭ್ಯ ಆಗಿದೆ. ಮತ್ತೆ 1.25 ಕೋಟಿ ರೂಪಾಯಿ ಕನ್ನಡ ಸಂಸ್ಕೃತಿ ಇಲಾಖೆನೇ ಬಂದಿದೆ. ಉಳಿದ ಎಲ್ಲ ಮೊತ್ತವನ್ನು ಡಾಕ್ಟರ್ ಮೋಹನ್ ಆಳ್ವರು ಹಾಕಿದ್ದಾರೆ. ಈಗ ಕನ್ನಡ ಭವನ ಅದು ನಮ್ಮ ಬೈಪಾಸ್ ರೋಡ್ ನಲ್ಲೇ ಇದೆ. ಮೂಡುಬಿದಿರೆಯಲ್ಲಿ ರಿಂಗ್ ರೋಡ್ ಅಂತ ಇದೆ. ಆ ರಿಂಗ್ ರೋಡ್ ನಲ್ಲಿ ಇರುವುದರಿಂದಾಗಿ ಇವತ್ತು ಅಲ್ಲಿ ಆಳ್ವಾರವರು ಒಂದು ಫುಲ್ ಕ್ಲಿನಿಕ್ ತೆಗೆದಿದ್ದಾರೆ, ಫ್ರೀ ಸರ್ವಿಸ್. ಯಾರು ಕೂಡ ಈ ಕೋವಿಡ್ ಸೋಂಕಿನ ಇದ್ರೆ ಅವರಿಗೆ ಬಂದವರಿಗೆ ಅವರನ್ನು ಪರೀಕ್ಷೆ ಮಾಡುವುದು, ಅವರ ಶ್ವಾಸದ ಎಷ್ಟು ಇದೆ ಎಲ್ಲವನ್ನು ಚೆಕ್ ಮಾಡಿ, ಆಕ್ಸಿಜನ್ ವೆಂಟಿಲೇಷನ್ ಸಿಸ್ಟಮ್ ಎಲ್ಲ ಇದೆ. ಅಂದಾಜು ಎಷ್ಟಿದೆ ಅಂತ ಇಲ್ಲ, ಅದು ಅವರ ಹಾಸ್ಪಿಟಲ್ ನಲ್ಲಿ ಇದೆ. ಹೆಚ್ಚು ಆದಾಗ ಈಗ 7-8 ಜನರಲ್ಲಿ ಪರೀಕ್ಷೆ ಮಾಡಿ ಅಲ್ಲಿ ದಿನ 100-150 ಜನ ಬರ್ತಾರೆ. ಮತ್ತೆ ಕೆಲವು ಈ ಪ್ರಾರಂಭದಲ್ಲಿ ಬಂದಾಗ ಅವರಿಗೆ ಮದ್ದು ಕೊಟ್ಟಾಗ ಅದು ಗುಣಮುಖ ಆಗ್ತದೆ. ಇದೆಲ್ಲ ಹೇಗೆ ಒಂದು ಶೀತ ಆಗುವುದು, ಕಫ ಇರುವುದು, ಅದರಿಂದಾಗಿ ಇದು ಉಲ್ಬಣ ಆಗುವಂತಹ ಒಂದು ರೋಗ. ಆದ್ರಿಂದ ಅದನ್ನೇ ಅಲ್ಲಿಯೇ ತಡೆಗಟ್ಟುವಂತ ಕೆಲಸ, ಅಲ್ಲಿ ಅವರಿಗೆ ಬೇಕಾದಂತ ಮದ್ದನ್ನು ಕೊಡುವಂತ ಕೆಲಸ ಡಾಕ್ಟರ್ ಮೋಹನ್ ನಿರಂತರವಾಗಿ ಮಾಡ್ತಾ ಇದ್ದಾರೆ. 50 ಜನ ವಾಲಂಟಿಯರ್ಸ್ ಅಂದ್ರೆ ನರ್ಸಸ್ ಮತ್ತೆ ಈ ಸ್ಟೂಡೆಂಟ್ಸ್ ಮೆಡಿಕಲ್ ಕಲಿಯುವಂಥ ವಿದ್ಯಾರ್ಥಿಗಳನ್ನು ಅದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೆ ಅಲ್ಲಿ ರಾತ್ರಿ 8 ಗಂಟೆವರೆಗೆ ಆ ಸೇವೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಹೇಳಿದರೆ ನಾನು 10 ಕಾಟನ್ನು ಕೂಡ ಅಲ್ಲಿ ಹಾಕ್ತೇನೆ. ಇಮಿಡಿಯೇಟ್ ಅವರಿಗೆ ಅಲ್ಲಿಯೇ ಬೇಕಿದ್ರೆ ಆಕ್ಸಿಜನ್ ಕೊಡಬೇಕಾಗಿದೆ. ಆ ವ್ಯವಸ್ಥೆಯನ್ನು ಕೂಡ ಡಾಕ್ಟರ್ ಮೋಹನ್ ಆಳ್ವರು ಮಾಡಿದ್ದಾರೆ. ಮತ್ತೆ ನೋಡಿದೆ, ಬಹುಶಃ ತಾವು ಮಿಥುನ್ ರೈ ಅವರು ವಿವಿಧ ಕಡೆಗಳಲ್ಲಿ ಬಹಳ ಮುಖ್ಯವಾಗಿ ಲಾರಿಗಳಲ್ಲಿ ಸಂಚರಿಸುವವರಿಗೆ ಅವರ ಆಹಾರವನ್ನು ಕೊಡುವ ಆಹಾರದ ಏನಾಗಿದೆ, ಈಗ ಲಾಕ್ಡೌನ್ ಆಗಿದೆ, ಇದು ಅನಿವಾರ್ಯ. ಯಾರ ಮೇಲೆ ನಾವು ದೂರ ಹಾಕಿ ಪ್ರಯೋಜನ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಆಗಿದೆ. ಇವತ್ತು ವಾಹನದಲ್ಲಿ ಯಾರು ಡ್ರೈವ್ ಮಾಡ್ಕೊಂಡು ಒಂದು ಊರಿಂದ ಒಂದು ಊರಿಗೆ ಹೋಗ್ತಾನೆ, ಅವನು 2000-3000 ಕಿಲೋಮೀಟರ್ ಪ್ರಯಾಣ ಮಾಡ್ತಾನೆ. ಅವನಿಗೆ ಆಹಾರದ ಅವಶ್ಯಕತೆ. ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ಲಾಕ್ಡೌನ್ ಓಪನ್ ಮಾಡ್ತಾರೆ. ಆವಾಗ ಮಾತ್ರ ಅವನಿಗೆ ತಿಂಡಿ ಚಹಾ ಏನಾದರೂ ಸಿಗ್ತದೆ. ಆದರೆ ಮಧ್ಯಾಹ್ನ ಮೇಲೆ ಯಾವುದೇ ಆಹಾರ ಅವನಿಗೆ ಲಭ್ಯ ಆಗುವುದಿಲ್ಲ. ಆದ್ದರಿಂದಾಗಿ ವೆಜಿಟೇರಿಯನ್ ಫುಡ್ ಕಿಟ್ ಮತ್ತೊಂದು ಬಿಸ್ಲರಿ ವಾಟರನ್ನು ಅವರಿಗೆ ಕೊಡುವಂತ ಕೆಲಸ ಮೊನ್ನೆಯಿಂದ ನಾವು ಅಲ್ಲಿ ಹಳೆ ಅಂಗಡಿಯಲ್ಲಿ ಮಾಡ್ತಾ ಇದ್ದೇವೆ. 14 ದಿನ ಕೂಡ ಕಂಪ್ಲೀಟ್ ಆದಂತ ಬಂದ್ ಆಗುವಂತ ಸಾಧ್ಯತೆಗಳಿರುವಾಗ ಈ ರೀತಿ ಆಹಾರಗಳ ಕಿಟ್ಗಳನ್ನ ಆವಾಗ ನೋಡ್ಬೇಕು, ನಮ್ಮನ್ನು ಕೊಡ್ಲಿಕ್ಕೆ ಬಿಡ್ತಾರಾ ಇಲ್ವಾ. ಅದೇ ಕಾನೂನಿಗೆ ಬಿಟ್ಟದ್ದು. ಅವಕಾಶ ಕೊಟ್ಟರೆ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ ಹಾಗೆ. ಆದರೆ ನಮ್ಮ ಕಾನೂನಿನ ಇದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಕಾನೂನಿಗೆ ತೊಡಕಾಗಬಾರ್ದು. ಸರಿ, ಮೂಡುಬಿದ್ರೆ ಅನ್ನುವಂಥ ಒಂದು ಜಾಗ, ಈ ಲಾಕ್ಡೌನ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ. ತಮ್ಮ ಜೊತೆ ಹೀಗೆ ನಾನು ಮಾತಾಡ್ತಾ ಇರುವಾಗ ನನಗೆ ಐತಿಹಾಸಿಕವಾಗಿ ಮೂಡುಬಿದ್ರೆ ಬಹಳ ಒಂದು ಪ್ರತ್ಯೇಕವಾಗಿ ನಿಲ್ತದೆ. ಅದು ಈಗಲೂ ಕೂಡ ಆ ಛಾಯೆ ಕಾಣುತ್ತದೆ, ಇತಿಹಾಸದ ಒಂದು ಛಾಯೆ ಮೂಡುಬಿದ್ರೆಯಲ್ಲಿ ಈಗಲೂ ಕೂಡ ಕಾಣ್ತದೆ ಅಂತ ಒಂದು ಪ್ರದೇಶ. ಬಹಳ ಶಾಂತಯುತವಾದಂಥ ಒಂದು ಪ್ರದೇಶ ಕೂಡ ಹೌದು, ಸೌಹಾರ್ದತೆಯ ಒಂದು ಪ್ರದೇಶ ಕೂಡ ಹೌದು. ಶೈಕ್ಷಣಿಕವಾಗಿ ಮತ್ತು ಆರೋಗ್ಯದ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಮುಂದುವರಿದ ಒಂದು ಪ್ರದೇಶ ಕೂಡ ಹೌದು.
ಆ, ಈಗ ಇರುವಂತ ಒಂದು ವ್ಯವಸ್ಥೆಗಳು ಈಗ ಏನು ಅನಿವಾರ್ಯತೆ ಬಂದಿದ್ದೇವೆ, ಈಗ ಲಾಕ್ಡೌನ್ ಅಂತ ಪರಿಸ್ಥಿತಿಗಳು ಬಂದಾಗ ಮೂಡಬಿದ್ರೆಗೆ ಅದೊಂದು ಜೀವಸೆಳೆಯಾಗಿ ಸಿಕ್ಕಿದೆಯಾ ಅಂತ ಈ ಹಿಂದೆ ಮಾಡಿದಂಥ ಸಾಧನೆಗಳು ಏನು ಹೇಳ್ತೇನೆ? ಅದಕ್ಕೆ ಪೂರಕವಾಗಿ, ಯಾಕಂದರೆ ಹ್ಮ್. ಸ್ವಾತಂತ್ರ್ಯ ಪೂರ್ವದಲ್ಲಿ ಮೂಡುಬಿದ್ರೆ TB ಮೂಡುಬಿದ್ರೆಯಲ್ಲಿ ಕ್ಯಾಥಲಿಕ್ ಸಮಾಜದವರು ನಿರ್ಮಾಣ ಮಾಡಿದ್ರು. ಹ್ಮ್. ಒಂದು ನಮ್ಮ ಓಮಂಜೂರಿನಲ್ಲಿ TB ಸೆಂಟರ್ ಇದೆ. ಹ್ಮ್. ಓಮಂಜೂರಿನಲ್ಲಿ TB ಸೆಂಟರ್ ಸರಕಾರ ಮಾಡಿದ್ರು. ಹ್ಮ್. ಆದರೆ ಕ್ರೈಸ್ತ ಸಮಾಜದವರು ಮೂಡುಬಿದ್ರೆಯನ್ನು ಒಂದು ಗುರುತಿಸಿ ಮೂಡುಬಿದ್ರೆಯಲ್ಲಿ ಆ ಕಾಲದಲ್ಲಿಯೇ ಅವರು TB ಸೆಂಟರ್ ನಿರ್ಮಾಣ ಮಾಡಿದ್ರು. ಹ್ಮ್. ಅತಿ ಎತ್ತರದ ಪ್ರದೇಶ. ಹ್ಮ್. ಮೂಡುಬಿದ್ರೆ ಸಮುದ್ರದಿಂದ ಬಹಳ ಎತ್ತರದಲ್ಲಿರುವಂಥ ಪ್ರದೇಶ. ಹೌದು. ಇನ್ನೊಂದು ಕಡೆಯಿಂದ ಮೂಡುಬಿದ್ರೆ ಐತಿಹಾಸಿಕ ಜೈನ ಗೆ ಬಹಳ ಪವಿತ್ರವಾದಂಥ ಕ್ಷೇತ್ರವಾಗಿತ್ತು. ಅಂತಹ ಪ್ರದೇಶದಲ್ಲಿ 18 ಜನಮಂದಿರಗಳು, 18 ಕೆರೆಗಳು, 18 ದೇವಾಲಯಗಳು, ಆ ರೀತಿ ಸರ್ವಧರ್ಮ ಸಮನ್ವಯತೆ ಕಾಪಾಡಿಕೊಳ್ಳುವಂಥ ಒಂದು ಪ್ರದೇಶ ಮೂಡುಬಿದ್ರೆ. ಯಾರೆಲ್ಲ ಆಫೀಸರ್ಸ್ ಆಗಿ ಮೂಡುಬಿದ್ರೆಯಲ್ಲಿ ಸೇವೆ ಮಾಡ್ತಾರೆ, ರಿಟೈರ್ ಆಗಿ ದೇ ವಿಲ್ ಸೆಟಲ್ ಇನ್ ಮೂಡುಬಿದ್ರೆ. ಅಂತಹ ರೀತಿ ಮೂಡುಬಿದ್ರೆ ಬೆಳೆದಂಥ ಒಂದು ಪಟ್ಟಣ. ಸುಮಾರು 1964ರಲ್ಲಿ ಮೂಡುಬಿದ್ರೆಯಲ್ಲಿ ಕಾಲೇಜ್ ಇಲ್ಲದಂಥ ಸಂದರ್ಭದಲ್ಲಿ ಮೂಡುಬಿದ್ರೆ ಹಿರಿಯರೆಲ್ಲ ಒಂದು ಒಟ್ಟಾಗಿ ನಮಗೆ ಕಾರ್ಕಳದಲ್ಲಿ ಮುಲ್ಕಿಯಲ್ಲೆಲ್ಲ ಕಾಲೇಜ್ ಆಗಿದೆ, ಮೂಡುಬಿದ್ರೆಯಲ್ಲಿ ಕಾಲೇಜ್ ಇಲ್ಲ. ಮೂಡುಬಿದ್ರೆ ಆಸುಪಾಸಿನವರಿಗೆ ಇರುವುದು ಒಂದೇ ಜೈನ್ ಹೈಸ್ಕೂಲ್. ಅಲ್ಲಿ SSLC ಅಥವಾ ಮಂಗಳೂರಿಗೆ ಹೋದರೆ ಏನು ಕೆಲಸ ಸಿಗುವುದಿಲ್ಲ ಅವನಿಗೆ. ಫರ್ದರ್ ಎಜುಕೇಷನ್ಗೂ ಕೆಲವೇ ಜನರಿಗೆ ಮಂಗಳೂರಿನಲ್ಲಿ ಅವಕಾಶ ಆಗ್ತದೆ. ಇಲ್ಲದಿದ್ದರೆ ಮುಂಬೈಗೆ ಹೋಗಬೇಕು. ಮುಂಬೈಗೆ ಹೋದರೂ ಉದ್ಯೋಗ ಸಿಗುವುದಿಲ್ಲ. ಆ ಕಷ್ಟಗಳನ್ನೆಲ್ಲ ಮನಗಂಡು ಮೂಡುಬಿದ್ರೆಯಲ್ಲಿ ಯಾಕೆ ಒಂದು ಕಾಲೇಜ್ ಮಾಡಬಾರ್ದು, ನಾವು ಮಣಿಪಾಲದವರು ಮುಲ್ಕಿಯಲ್ಲಿ ಮಾಡಿದ್ದಾರೆ, ಕಾರ್ಕಳದಲ್ಲಿ ಮಾಡಿದ್ದಾರೆ, ಮೂಡುಬಿದ್ರೆಗೂ ಮಣಿಪಾಲದವರ ಹತ್ರ ನಾವು ಒಂದು ಕೇಳುವ ಅಂತ ಹೇಳಿ ಮಣಿಪಾಲದವರ ಹತ್ರ ಒಂದು ಮಹಾವೀರ ವಿದ್ಯಾವರ್ಧಕ ಸಂಘ ಎಂಬ ಸಂಘಟನೆಯನ್ನು ಮಾಡಿ ಪೂಜ್ಯ TMA ಪೈಯವರಿದ್ದರು ಆವಾಗ, ಅವರ ಹತ್ತಿರವೇ ಹೋದರು. ಅದರಲ್ಲಿ ಪ್ರಾಮುಖ್ಯವಾಗಿ ನನ್ನ ತಂದೆಯವರಾದಂಥ ದಿವಂಗತ MK ಅನಂತರಾಜರು, ಅದೇ ರೀತಿ ಗೋಪಾಲ ಪೈಯವರು, ವಾಸುದೇವ್ ಪೈಯವರು, SN ಮೂಡುಬಿದ್ರೆಯವರು, ಬಳ್ಳಾಲ್ ಮೋಟಾರ್ಸ್ ಪಾಂಡರಾಜ್ ಬಳ್ಳಾಲ್ ಅವರು, MK ದೇವರಾಜರು, ಇವರೆಲ್ಲ ಸೇರಿ TMA ಪೈಯವರ ಹತ್ರ ಹೋದಾಗ TMA ಪೈಯವರು ಹೇಳಿದರು, ನೀವೊಂದು ಕಾಲೇಜ್ ಮಾಡಬೇಕಾಗಿ 1 ಎಕರೆ 2 ಎಕರೆ ಜಾಗದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ವಿಸ್ತಾರವಾದಂಥ ಜಾಗ ಮಾಡಬೇಕು. ಪ್ರಥಮ ನಿಮ್ಮ ಕೆಲಸ 25 ಎಕರೆ ಜಾಗವನ್ನು ಹುಡುಕಿ ಅದನ್ನು ರಿಸರ್ವ್ ಮಾಡಿ, ಆಮೇಲೆ ನೀವು ದೊಡ್ಡ ಮೊತ್ತದ ಹಣವನ್ನು ಕಾಂಟ್ರಿಬ್ಯೂಷನ್ ಮಾಡಿ. ಎಲ್ಲಿಂದ ಎಲ್ಲಿಗೆ ಬಂದಿದೆ ಸರ್? ಹಿಂದೆ 25 ಎಕರೆ, ಈಗ ಒಂದು ಬೆಂಕಿಪಟ್ಟೆ ಅಂತ ಕಟ್ಟಡದಲ್ಲಿ ಕಾಲೇಜ್ಗಳನ್ನು ಮಾಡ್ತಾರೆ. ಆ ಕಾಲದಲ್ಲಿ 25 ಎಕರೆ ಜಾಗದ ಅಂದ್ರೆ ಅಷ್ಟು ಚಟುವಟಿಕೆ ನಿರತ ಆಗಿರ್ಬೇಕು, ಗ್ರೌಂಡ್ ಬೇಕು, ಅಷ್ಟೊಂದು ಗ್ರೌಂಡ್, ಆಟದ ಅದು ಎಲ್ಲವೂ ಕೂಡ ಎಲ್ಲ ಬೇಕು. ಆಗಿನ ಆಲೋಚನೆಗಳು ಚೆನ್ನಾಗಿತ್ತು. ಅನಿವಾರ್ಯ. ಆ ಕಾಲ ಹೇಗೆಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ನಮ್ಮನ್ನು ಬ್ರಿಟಿಷರು ಆಳಿದ್ರು. ಬ್ರಿಟಿಷರು ಆಳಿದ್ರಿಂದಾಗಿ ಆ ಕಾನ್ಸೆಪ್ಟ್ ಅದು ಇಲ್ಲಿ ಮುಂದುವರಿಯಿತು. ಆ ಕಾಲದಲ್ಲಿ ಸ್ವಾತಂತ್ರ್ಯ ನಂತರದ ಬದಲಾವಣೆ ಹೇಗೆಂದ್ರೆ ವೇಗವಾಗಿ ಬೆಳೀತಾ ಬರುವಾಗ ಜಾಗದ ಅಭಾವ ಆಯಿತು. ಆ ರೀತಿ ಮುಂದಕ್ಕೆ ಹೋಗ್ಬೇಕು, ನಾವು ಈಗ ಹಿಂದಕ್ಕೆ ಹೋಗಿದ್ದೇವೆ, ಅನಿವಾರ್ಯ ಆಯಿತು, ಜಾಗದ ಅನಿವಾರ್ಯತೆ ಆಯಿತು. ಆವಾಗ ಶಿಕ್ಷಣ ಕೊಟ್ಟದ್ದು ಲಾಭದಾಯಕವಾಗಿ ಪ್ರಾರಂಭ ಆದಂತಹ ಮಹಾವೀರ ಕಾಲೇಜ್ ಅಲ್ಲ. ಈ ನಡುವೆ ಒಬ್ಬರು ಕಾಲರ್ ಇದ್ದಾರೆ, ಹಮೀದ್ ಅವರೇ, ನಮಸ್ಕಾರ, ಮಾತಾಡಿ ಹಮೀದ್ ಅವರೇ. ಅಭಿಚಂದ್ರ ಜೈನ್ ಅವರು ಇದ್ದಾರೆ. ಮಾತಾಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್, ನಾನು ಸಂಜೀವಾಣಿ ಪತ್ರಕರ್ತ ಹಮೀದ್ ವಿಟ್ಲದಿಂದ. ನಮಸ್ಕಾರ, ಹೇಳಿ ಅಣ್ಣ. ಸರ್, ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದು ಇಲ್ಲೂ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತಿದ್ರೆ ಈಗ ಕೊರೋನಾ ಸಮಸ್ಯೆ ಈಗ ಬಿಗಡಿಸ್ತಾಯ್ತಲ್ಲ, ನೀವು ಯಾವ ಯೋಜನೆ ಕೈಗೊಳ್ತಿದ್ದೀರಿ ಸರ್? ಅಲ್ಲ, ಈಗಾಗಲೇ ಅವರು ಹೇಳಿದ್ದಾರೆ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ತುಂಬಾ ಉಚಿತವಾಗಿ ಆಂಬ್ಯುಲೆನ್ಸ್ ಕೊಡುವಂತದ್ದು, ಆಮೇಲೆ ಅಲ್ಲಿ ಒಂದು ಕೇಂದ್ರವನ್ನು ತೆರೆದಿದ್ದಾರೆ, ಕೋವಿಡ್ ಕೇಂದ್ರವನ್ನೆಲ್ಲ ತೆರೆದಿದ್ದಾರೆ ಡಾಕ್ಟರ್ ಮೋಹನ್ ಆಳ್ವರ್ ಅವರ ಸಾರಥ್ಯದಲ್ಲಿ. ಎಲ್ಲ ಕೆಲಸಗಳೆಲ್ಲ ನಡೀತಾ ಇದೆ ಅಂತ ಈಗಲೇ ಹೇಳಿದ್ದಾರೆ ಅವರು. ಬೇರೆ ಏನಾದ್ರು ಕೇಳಲಿಕ್ಕಿದೆ ಹಮೀದ್ ಅವರೇ?
ಏನು ಹೇಳಿ? ಓಕೆ ಓಕೆ ಎಸ್, ಈ ತಾವು ಹೇಳ್ತಾ ಇದ್ದೀರಿ ಅಂದರೆ ಆಗ ಕಾಲೇಜುಗಳನ್ನ ಕಟ್ಟುವ ಒಂದು ಸಂದರ್ಭ TMA ಅವರು ಅನುಮತಿ ಕೊಟ್ಟರು. ಶಿಕ್ಷಣವೇ ಇಲ್ಲ, ಜನಸಾಮಾನ್ಯರಿಗೆ ಶಿಕ್ಷಣವೇ ಇಲ್ಲ. ಒಬ್ಬ ಕೃಷಿಕನ ಮಗ ಶ್ರೀಮಂತ ಮನೆಯಲ್ಲಿ ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿ ಇತ್ತು. ಒಬ್ಬ ಬಡವನ ಮಗ ಹೈಸ್ಕೂಲ್ ವಿದ್ಯಾಭ್ಯಾಸ ಬಹಳ ಕಷ್ಟದಲ್ಲಿ ಮಾಡುವಂತ ಕಾಲ. ಆದರೆ ಸ್ವಾತಂತ್ರ್ಯ ಬಂದ ನಂತರ ತಾಲೂಕುಗಳಲ್ಲಿ ಕಾಲೇಜ್ ಆಯಿತು. ನನ್ನ ಬಾಲ್ಯ ಜೀವನದಲ್ಲಿ ನಾನು ಕಂಡದ್ದು ಮಂಗಳೂರಿನಲ್ಲಿ ಒಂದು ಗವರ್ಮೆಂಟ್ ಕಾಲೇಜು, ಒಂದು LOCS ಕಾಲೇಜ್, ಆಮೇಲೆ MGM ಕಾಲೇಜ್, ಮಹಾತ್ಮ ಗಾಂಧಿ ಕಾಲೇಜನ್ನು TMA ಪೈ ಅವರು ಉಡುಪಿಯಲ್ಲಿ ಪ್ರಾರಂಭಿಸಿದ್ರು. ದಟ್ ಈಸ್ ದಿ 3rd ಕಾಲೇಜ್ ಆಫ್ ಸೌತ್ ಕೆನರಾ. ಇಲ್ಲಿ ಮಂಗಳೂರಿನಲ್ಲಿ ಗವರ್ಮೆಂಟ್ ಕಾಲೇಜ್, LOCS, ಆಗ್ನೆಸ್, ಇದು 3 ಕಾಲೇಜ್ ಇತ್ತು. ಬೇರೆ ಸುಳ್ಯದಿಂದ ಇಲ್ಲಿಯವರೆಗೆ ಕುಂದಾಪುರವರೆಗೆ, ಬೆಂಗಳೂರಿನಿಂದ ಸುಳ್ಯದವರೆಗೆ ಯಾವುದೇ ಕಾಲೇಜ್ ಇರಲಿಲ್ಲ. 4th ಕಾಲೇಜ್ ಇಸ್ MGM ಕಾಲೇಜ್ ಉಡುಪಿಯಲ್ಲಿ. ಹಾಗಾದ್ರೆ ನಾವು ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ಕಂಡದ್ದು. ಎಷ್ಟು ಹಿಂದೆ ಇದ್ದೇವೆ ನಾವು, ಸ್ವಾತಂತ್ರ್ಯ ಬಂದ ನಂತರ ಎಷ್ಟು ಬದಲಾವಣೆಗಳನ್ನು ಕಂಡಿದ್ದೇವೆ. ಇವತ್ತು ಬೇರೆ ನಾವು ಒಂದು ಸಮಯದಲ್ಲಿ ಟೀಕಿಸ್ತೇವೆ, ಒಂದೇ ಅರ್ಧ ಎಕರೆ ಜಾಗದಲ್ಲಿ 10 ಫ್ಲೋರ್ನ ಬಿಲ್ಡಿಂಗ್ನಲ್ಲಿ ಕಾಲೇಜ್ ಮಾಡ್ತಾರೆ. ಅದೆಲ್ಲ ಇವತ್ತಿನ ಕಾಂಪಿಟೇಷನ್ ಲೈಫ್ನಲ್ಲಿ ಆ ಥರ ಬಂದಿದೆ. ಆದರೆ ಮಾನ್ಯ TMA ಪೈ ಅವರ ವಿಷನ್, ಆ ಕಾಲದಲ್ಲಿ ಅವರು 55 ವರ್ಷಗಳ ಹಿಂದೆ MGM ಕಾಲೇಜ್ ಮಾಡುವಾಗ, ಮಹಾವೀರ ಕಾಲೇಜ್ ಮಾಡುವಾಗ, KMC ಕಟ್ಟುವಾಗ ಎಲ್ಲ ಆ ವಿಷನ್ ಇತ್ತು ಅವರಿಗೆ. ಎಸ್ ಸರ್, ಮತ್ತೊಮ್ಮೆ ಹಮೀದ್ ವಿಟ್ಲ ಅವರು ಕರೆ. ನಮಸ್ಕಾರ ಹಮೀದ್ರೆ, ಹೇಳಿ. ಸರ್, ಈಗ ಕೊರೋನಾದಿಂದ ಮೃತಪಟ್ಟ ವ್ಯಕ್ತಿಗಳ ಡೆಡ್ ಬಾಡಿ ಉಂಟಲ್ಲ ಸರ್, ಸಂಬಂಧ ಸರಿಯಾಗಿ ಸಿಗುದಿಲ್ಲ ಅಂತೆ. ಹಾಗೆ ತುಂಬಾ ಸಮಸ್ಯೆ ಇದು ಮಾಡ್ತಿದ್ದಾರೆ, ತೊಂದರೆಯಲ್ಲಿದ್ದಾರೆ ಸಾರ್ವಜನಿಕರೆಲ್ಲ. ಇದು ಎಲ್ಲಿ ಹೇಳಿ? ಅದು ಇಲ್ಲಿ ರಾಜ್ಯದಲ್ಲಿ ಉಂಟಲ್ಲ ಸರ್, ಕೆಲವು ಕಡೆ ಎಲ್ಲ ಆಸ್ಪತ್ರೆಗಳೆಲ್ಲ ಇದು ಮಾಡ್ತಾರೆ ಅಂತ ಹೇಳಿ. ನೀವು ಇಡೀ ರಾಜ್ಯದ ಸಮಸ್ಯೆಯನ್ನು ಹೇಳ್ತಾ ಇದ್ದೀರಿ? ಹೌದೌದು. ಬಹುಶಃ ಇಲ್ಲಿ ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಇಲ್ಲ. ಇಲ್ಲಿ ಈಗ ಸಮಸ್ಯೆ ಉದ್ಭವಿಸಿದೆ, ಪಬ್ಲಿಕ್ ಆಗಲಿಲ್ಲ, ಒಳಗಿಂದ ಒಳಗಿರ್ಬಹುದು, ಹೇಳಿಕ್ಕೆ ಆಗುದಿಲ್ಲ. ನಾವು ಹಮೀದ್ ಅವರೇ, ಅವರು ಹೇಳ್ತಾರೆ ನಾವು ಅದಕ್ಕೆ ಸಿದ್ಧರಾಗಬೇಕು. ನಾವು ಯಾಕೆಂದ್ರೆ ನಾವು ಸಿದ್ಧರಾಗಬೇಕು. ನಾನು 20 ದಿನಗಳ ಹಿಂದೆ ಮೂಡಬಿದ್ರಿಯಲ್ಲಿ ನಮ್ಮ ತಹಸೀಲ್ದಾರರಿಗೆ ಹೇಳಿ, ಮೂಡಬಿದ್ರಿ ತಾಲೂಕಿನಲ್ಲಿರುವಂಥ ಎಲ್ಲ ಪಂಚಾಯತುಗಳಲ್ಲಿರುವಂಥ ಸ್ಮಶಾನಗಳು ಸ್ವಚ್ಛವಾಗಿರಬೇಕು, ಅಲ್ಲಿ ಧನ್ಯವಾದಗಳು, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಆಮೇಲೆ ನಾವೇ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಲ್ಲಿ ಹೋಗಿ ಸ್ಮಶಾನಗಳನ್ನು ಕ್ಲೀನ್ ಮಾಡುವಂಥ ಕೆಲಸ ಅದನ್ನೂ ಮಾಡಿದ್ದೇವೆ. ಯಾವಾಗ ನಮಗೆ ಆ ನೋವು ಬರ್ತದೆ ಅಂತ ನಾವು ಹೇಳಿ ಬರುವುದಿಲ್ಲ, ಅದು ಸಡನ್ನಾಗಿ ಒಂದು ಬರುವಂಥ ಈ ಪಿಡುಗು. ಆದ್ದರಿಂದಾಗಿ ನಾವು ಮೊದಲೇ ಪ್ಲ್ಯಾನ್ ಮಾಡಿ ಸಿದ್ಧರಾಗಿರಬೇಕು, ಯುದ್ಧೋಪಾದಿಯಲ್ಲಿ ಸಿದ್ಧತೆಯನ್ನು ಮಾಡಬೇಕು. ಹೌದು, ಎಸ್ ಸರ್, ತಾವು ಹೇಳ್ತಾ ಇದ್ದೀರಿ. ಅಂದರೆ ಅಂತಹ ಶಿಕ್ಷಣ ಸಂಸ್ಥೆಗಳನ್ನು ಪಡೆಯಿತು ಆಗ ಮೂಡಬಿದ್ರಿಗೂ ಕೂಡ ಅಂತ ಒಂದು ಅವಕಾಶ ಬಂತು ಅನ್ನುವಂಥದ್ದು. ಸೊ ಆ ನಂತರದಲ್ಲಿ ಎಲ್ಲರೂ ಅಂದರೆ ಮೂಡಬಿದ್ರೆಯಲ್ಲಿ ಇರುವಂಥ ಗ್ರಾಮೀಣ ಭಾಗದ ಅಥವಾ ಕೃಷಿಯನ್ನು ಕೆಲಸ ಮಾಡ್ತಿದ್ದ ಯುವಕರುಗಳು ಹೈಸ್ಕೂಲ್ ನಂತರದಲ್ಲಿ ಕಾಲೇಜ್ ಶಿಕ್ಷಣವನ್ನು ಪಡೀಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಬಹುಶಃ ಆ ನಂತರದಲ್ಲಿ ಬಹಳ ವಿದ್ಯಾವಂತ ಜನರು ಅಲ್ಲಿ ಮೂಡಬಿದ್ರೆಯಿಂದ ಹೊರಬರುವಂಥ ಒಂದು ಬಂತು ಅಂತ ಅನ್ನುವಂಥದ್ದು. ಅಂದರೆ ಇವೆಲ್ಲವೂ ಕೂಡ ಒಂದೆಡೆ ಶೈಕ್ಷಣಿಕವಾಗಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ನಾನು ಕೇಳಿದೆ. ಆ ಹಿಂದೆನೇ ತಾವು ಅದೇ ಹೇಳಿದಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ TB ಸೆನಿಟೋರಿಯಂ ನಿರ್ಮಾಣ ಆಗಿತ್ತು ಮೂಡಬಿದ್ರೆಯಲ್ಲಿ. ಕ್ರೈಸ್ತ ಸಮಾಜದವರು ಆವಾಗಲೇ ಒಂದು ಪ್ಯಾರಲಲ್ ಆಗಿ ಇವತ್ತು ನಮ್ಮ ಸರಕಾರದ TB ಸೆನಿಟೋರಿಯಂ ಇಲ್ಲಿ ಇದ್ದು ಮಂಜೂರಿನಲ್ಲಿ ಇದ್ರು, ಅದಕ್ಕೆ ಪರ್ಯಾಯವಾಗಿ ಮೂಡಬಿದ್ರೆಯಲ್ಲಿ ನಿರ್ಮಾಣವನ್ನು ಮಾಡಿದ್ರು. ಜೊತೆಯಲ್ಲಿ ಬಹುಶಃ ತಾವು ಒಂದು ಇಲ್ಲಿ ರಾಜಕೀಯವಾಗಿ ಅಲ್ಲಿ ಬಂದಂಥ ಒಂದು ಸಂದರ್ಭ, ಆಗ ಶೈಕ್ಷಣಿಕವಾದಂಥ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆಗಳನ್ನು ಮಾಡಿತ್ತು. ಜೊತೆಗೆ ಇಡೀ ಮೂಡಬಿದ್ರೆ ಕ್ಷೇತ್ರ, ಮೂಡಬಿದ್ರೆಯ ಒಂದು ಪ್ರದೇಶವನ್ನು ನಾವು ನೋಡೋದಾಗಿದ್ದರೆ ಪ್ರವಾಸಿ ಧಾಮವಾಗಿ ಕೂಡ ಅದನ್ನು ಬೆಳೆಸುವಂಥ ಒಂದು ರೀತಿಯಲ್ಲಿ ಆಗಬೇಕಾಗಿತ್ತು ಅಂತ ಅನ್ನುವಂಥದ್ದು. ಅದು ಅಲ್ಲಿಯ ಆರ್ಥಿಕತೆಗೆ ದೊಡ್ಡದಾದಂಥ ಒಂದು ಇದನ್ನು ಕೊಟ್ಟಿದೆಯಾ, ಹೇಗೆ ಅದರ ಬೆಳವಣಿಗೆ ಕಾರಣ ಆಗಿತ್ತ ಅಂತ? ಟೂರಿಸಮ್ ಆಗಿ ಅಷ್ಟು ಬೆಳೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯೇ
ಟೂರಿಸಮ್ ಆಗಿ ಅಷ್ಟು ಬೆಳೀಲಿಲ್ಲ, ಇನ್ನೂ ಬೆಳೀಲಿಲ್ಲ. ಏನಾಯಿತು ಅಂದರೆ, ಒಂದು ಕಾಲದಲ್ಲಿ ಟೂರಿಸಮ್ ಆಗಿ ಬೆಳಿಬೇಕಾದಂಥ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರ ಪರಿವರ್ತನೆ ಆಗ್ತಾ ಬಂತು. ಟಿ.ಎಂ.ಎ. ಬೇಯೂರು ಹಾಕಿದಂಥ ಬುನಾದಿ, ಪ್ರಥಮ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಭಾರತದಲ್ಲಿ ಪ್ರಾರಂಭ ಆದದ್ದು ಮಣಿಪಾಲದಲ್ಲಿ. ಇಡೀ ಭಾರತದ ಪ್ರಥಮ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಸ್ಟಾರ್ಟೆಡ್ ಇಟ್ ಮಣಿಪಾಲ್ ಅಂತ ಇತಿಹಾಸ. ಆ ಮಣ್ಣಿನಲ್ಲಿ ಹುಟ್ಟಿದವರು ನಾವೆಲ್ಲ. ಇಲ್ಲಿಯ ಯಾರು ಪ್ರಜ್ಞಾವಂತ ನಾಗರಿಕರು ಇವತ್ತು ವಿನಯ್ ಹೆಗ್ಡೆ ಅವರು ಇರ್ಬೋದು, ಅಬ್ದುಲ್ ಕುಂಜಿ ಅವರು ಇರ್ಬೋದು, ಡಾಕ್ಟರ್ ಮೋಹನ್ ಆಳ್ವರು ಇರ್ಬೋದು, ಅವರೆಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಇಳಿದರು. ಶಿಕ್ಷಣ ಕ್ಷೇತ್ರಕ್ಕೆ ಇಳಿದು ಅವರು ಪ್ರಾರಂಭದಲ್ಲಿ ಪಾಲಿಟೆಕ್ನಿಕ್ಗಳನ್ನು ಪ್ರಾರಂಭಿಸಿದರು, ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಾಡಿದರು, ಆಮೇಲೆ ವೈದ್ಯಕೀಯ ಕಾಲೇಜುಗಳನ್ನು ಮಾಡಿದರು. ಇವತ್ತು ಭಾರತ ದೇಶದಲ್ಲಿ ಒಂದು ಸಣ್ಣ ಪಟ್ಟಣ, ಒಂದು ಮಂಗಳೂರು, ಈ ಮಂಗಳೂರಿನಲ್ಲಿ ಇವತ್ತು 7 ಮೆಡಿಕಲ್ ಕಾಲೇಜುಗಳಿವೆ, ಸುಮಾರು 25ಕ್ಕೂ ಹೆಚ್ಚು ನರ್ಸಿಂಗ್ ಕಾಲೇಜುಗಳಿವೆ. ಇದೆಲ್ಲ ಒಂದು ಬೆಳವಣಿಗೆ. ಟೂರಿಸಮ್ ಆಗಿ ಬೆಳಿಬೇಕಾದಲ್ಲಿ ಯಾವುದಕ್ಕೆ ಅವಕಾಶಗಳಿದೆ. ಈಗ ಮನುಷ್ಯನಿಗೆ ಬದುಕುವುದು ಬಹಳ ಮುಖ್ಯ. ಅದಕ್ಕಾಗಿ ಯಾವುದರಲ್ಲಿ ಅವಕಾಶ ಅಂತ ಕಾಯ್ತಾನೆ ಅವನು ವಿದ್ಯಾಭ್ಯಾಸಕ್ಕೆ ಹೋಗುವಾಗ. ಯಾಕೆಂದರೆ ಇಲ್ಲಿ ನರ್ಸಿಂಗ್ ಕೋರ್ಸ್ ಮಾಡಿದರೆ ಅವನು ಪರದೇಶಕ್ಕೆ ಹೋದರೆ ಒಳ್ಳೆಯ ಉದ್ಯೋಗ ಸಿಗ್ತದೆ. ಇಲ್ಲಿ ಇಂಜಿನಿಯರಿಂಗ್ ಮಾಡಿದರೆ ಪರದೇಶಕ್ಕೆ ಹೋದರೆ ಒಳ್ಳೆಯ ಅವನಿಗೆ ಸಂಭಾವನೆ ಸಿಗ್ತದೆ. ಇಲ್ಲಿ ಟೆಕ್ನಿಕಲ್ ಕೋರ್ಸ್ ಮಾಡಿ ಹೋದರೆ ಅವನಿಗೆ ಒಳ್ಳೆಯ ಉದ್ಯೋಗ. ಆದ್ದರಿಂದ ಮನುಷ್ಯ ಉದ್ಯೋಗದ ಕಡೆಗೆ ಹೆಚ್ಚು ಒಲವು ತೋರಿಸಿದ. ಆದ್ದರಿಂದಾಗಿ ಇಲ್ಲಿ ಜಾಬ್ ಓರಿಯೆಂಟೆಡ್ ಕಾಲೇಜಸ್ ಅದಕ್ಕೆ ಹೆಚ್ಚಿನ ಒತ್ತು ಬಂತು. ಆ ರೀತಿ ಇಲ್ಲಿ ಅಭಿವೃದ್ಧಿ ಆಯಿತು. ಎಸ್ ಸರ್, ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇನೆ. ಬ್ರೇಕ್ ಬಳಿಕ ಮತ್ತೆ ಅಭಯಚಂದ್ರ ಜೈನ್ ಅವರ ಜೊತೆಗೆ ಈ ಸಂವಾದ ಮುಂದುವರಿತದೆ. ಮತ್ತೊಮ್ಮೆ ಸ್ವಾಗತ. ಕೋವಿಡ್ ನಮ್ಮನ್ನು ಇಬ್ಬಾಗಿಸಿತು ಸರ್. ನಮ್ಮವರನ್ನೇ ದೂರ ಮಾಡಿತ್ತು. ಯಾರೊಮ್ಮೆ ಇಲ್ಲೇ ಇದ್ದು ಕೃಷಿ ಮಾಡಿಕೊಂಡು ಕೆಲಸವನ್ನು ನೆಚ್ಚಿಕೊಂಡು ಎಲ್ಲೋ ದೂರಕ್ಕೆ ಹೋಗಿ ಹೊರ ರಾಜ್ಯಗಳಿಗೆ ಹೋಗಿ ಹೊರ ದೇಶಗಳಿಗೆ ಹೋಗಿ ಅಲ್ಲಿ ದುಡಿದು ಸಂಪಾದನೆ ಮಾಡಿಕೊಂಡು
ಈ ಜಿಲ್ಲೆಯ ಬೆಳವಣಿಗೆಗಳು ಕಾರಣ ಆದರು. ಅಲ್ಲಿ ಹೋಗಿ ಹೋಟೆಲ್ ಉದ್ದಿಮೆದಾರರು ಕೂಡ ಆದರು, ಬೇರೆ ಬೇರೆ ಉದ್ಯಮಗಳನ್ನು ಕೂಡ ನಡೆಸಿದರು ಅನ್ನೋಂಥದ್ದು. ಇಲ್ಲಿ ಬಹಳ ವಿಶೇಷ, ನಮ್ಮ ಈ ಉಭಯ ಜಿಲ್ಲೆಗಳು ನಮಗೆ ಹೊರಗೆ ಹೋದಾಗ ಗೊತ್ತಾಗ್ತದೆ, ಹೋಟೆಲ್ ಉದ್ಯಮದಲ್ಲಿ ಬಹಳಷ್ಟು ದೊಡ್ಡ ಹೆಸರು ಮಾಡಿದ್ದು. ಆಶ್ಚರ್ಯ ಎನಿಸ್ತದೆ, ನಮ್ಗೆ ಇಲ್ಲಿದ್ದಾಗ ಗೊತ್ತಾಗೋದಿಲ್ಲ, ಹೊರಗೆ ಹೋದಾಗ ಗೊತ್ತಾಗ್ತದೆ. ಅಂದರೆ ನಮ್ಮ ಬಹಳ ಈ ಪಾಕಶಾಸ್ತ್ರಜ್ಞರು ನಮ್ಮ ಗ್ರಾಮೀಣ ಭಾಗದಲ್ಲಿ ಅದು ಎಲ್ಲಿಂದ ಹೇಗೆ ಬೆಳೀತು ಅದು ಅಂತ. ನಾವು ಬಾಲಕರಾಗಿದ್ದಾಗ ನಾವು ಕಂಡಿದ್ದು ಮಂಗಳೂರಿಗೆ ಬಂದರೆ ತಾಜ್ ಮಹಲ್ ಹೋಟೆಲ್, 5-6 ತಾಜ್ ಮಹಲ್ ಹೋಟೆಲ್ಗಳು ಮಂಗಳೂರು ನಗರದಲ್ಲಿತ್ತು ಆ ಕಾಲದಲ್ಲಿ. ಅದೇ ರೀತಿ ಉಡುಪಿ ಕಡೆಗೆ ಹೋದಾಗ ಉಡುಪಿ ಹೋಟೆಲ್ಸ್ ಅಂತ. ಇಡೀ ನಮಗೆ ರೈಲ್ವೆ ಸಂಪರ್ಕ ಬಹಳ ಒಳ್ಳೆಯ ರೀತಿಯಲ್ಲಿ ಇದ್ದದ್ರಿಂದಾಗಿ ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಂಗಳೂರಿನ ಜನ ಮೆಡ್ರಾಸ್ ಕಡೆಗೆ ಹೋದರು. ಇಡೀ ಮಂಗಳೂರಿನಿಂದ ಹಿಡಿದು ಮೆಡ್ರಾಸ್ವರೆಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಲ್ಲಿ ಹೋಗಿ ಅವರ ಬದುಕಿಗಾಗಿ ಪ್ರಯತ್ನಪಟ್ಟರು. ಶುರುವಿಗೆ ಅವ್ರಿಗೆ ಕಂಡು ಹಿಡಿದಿದ್ದೇ ಕಾಫಿ ಟೀ ಹೋಟೆಲ್ ಮಾಡೋದು. ಆದ್ದರಿಂದಾಗಿ ಆ ರೀತಿ ಅವರ ಬದುಕನ್ನು ಕಟ್ಟಿಕೊಂಡ್ರು. ಇವತ್ತು ದಾಸ್ ಪ್ರಕಾಶ್ ಹೋಟೆಲ್ ಮೆಡ್ರಾಸ್ನಲ್ಲಿರ್ಬೋದು, ವುಡ್ಲ್ಯಾಂಡ್ಸ್ ಹೋಟೆಲ್ ಇರ್ಬೋದು, ಸ್ವಾಗತ್ ಹೋಟೆಲ್ ಇರ್ಬೋದು, ಅದೆಲ್ಲ ಆಮೇಲೆ ಇತ್ತು. ಆದರೆ ಈ ಹೋಟೆಲ್ಗಳು ಪ್ರಾರಂಭದ ಹೋಟೆಲ್ಗಳು ವುಡ್ಲ್ಯಾಂಡ್ಸ್, ದಾಸ್ ಪ್ರಕಾಶ್, ಇದೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೌದೌದು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆದ. ಮಸಾಲೆ ದೋಸೆಯನ್ನು ಇಲ್ಲಿ ಕಂಡು ಹಿಡಿದ್ರು, ಅಲ್ಲಿ ಕಂಡು ಹಿಡಿದ್ರು, ಗೊತ್ತಿಲ್ಲ. ಮಸಾಲೆ ದೋಸೆ ಅಂದ್ರೆ ಕರಾವಳಿಯ, ಹೌದು, ಮಂಗಳೂರಿಗರ ದೋಸೆ. ಆದರೆ ನಮ್ಮದೇ ತಿಂಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮೈಸೂರಿನಲ್ಲಿ ಮೈಸೂರು ಮಸಾಲ ಅಂತ ಬಹಳ ಫೇಮಸ್. ಹೌದು, ಅದು ಅದರಿಂದ ಅದು ಮೈಸೂರು ಕಡೆಯಿಂದ ಬಂದಿರೋ ಎಲ್ಲೋ ಹೇಳ್ತಾರೆ ವುಡ್ಲ್ಯಾಂಡ್ಸ್ ಇಂದ ಮಸಾಲೆ ದೋಸೆ. ಹೌದು ಹೌದು ಹೌದು. ಆದರೆ ಬೇರೆ ಬೇರೆ ರೀತಿಯಲ್ಲಿದೆ ಆ ಖಾದ್ಯ, ವೆಜಿಟೇರಿಯನ್ ಖಾದ್ಯ. ಅದೇ ರೀತಿ ಮುಂಬೈಗೆ ಇಲ್ಲಿಂದ ಪ್ರಥಮವಾಗಿ ಹೋದವರು ಆವಾಗ ರೈಲ್ ಫೆಸಿಲಿಟೀಸ್ ಇರಲಿಲ್ಲ. ಮಂಜಿಯಲ್ಲಿ ಹೋದವರು, ಬದುಕಿಗಾಗಿ ಮಂಜಿಯಲ್ಲಿ ಮುಂಬೈಗೆ ಹೋದರು. ಆ ನಂತರ ಕಡೂರು ಬೀರೂರಿಗೆ ಹೋಗಿ ಅಲ್ಲಿಂದ ಟ್ರೈನ್ನಲ್ಲಿ ಹತ್ತಿ 3 ದಿವಸ 4 ದಿವಸ ಪ್ರಯಾಣ ಮಾಡಿ ಮುಂಬೈಗೆ ಸೇರಿದವರು, ಎಲ್ಲ ಬದುಕಿಗಾಗಿ ಹೋದವರು. ಆ ಮಧ್ಯದಲ್ಲಿ ಟ್ರೈನ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅದೆಷ್ಟೋ ಜನ ಮಧ್ಯದಲ್ಲಿ ಬೆಳಗಾಂನಲ್ಲಿ ಇಳಿದು ಬೆಳಗಾಂನಲ್ಲಿ ಇದೇ ಮುಂಬೈ ಅಂತ ಎಣಿಸಿದ್ರು. ಕೆಲವರು ಕೋಲ್ಹಾಪುರದಲ್ಲಿ ಇಳಿದು ಇದೇ ಮುಂಬೈ ಅಂತ ಅಲ್ಲಿ ಉಳ್ಕೊಂಡ್ರು. ಆ ರೀತಿ ಪೂನಾ, ಬೇರೆ ಬೇರೆ ಕಡೆಗಳಲ್ಲಿ ಮಹಾರಾಷ್ಟ್ರದಲ್ಲಿ ಉಳ್ಕೊಂಡ್ರು. ಅಲ್ಲಿ ಹೋಟೆಲ್, ಸಣ್ಣ ಚಾಯ್ ಹೋಟೆಲು ಅಂತ ಇವುಗಳನ್ನೇ ಪ್ರಾರಂಭದಲ್ಲಿ ಮಾಡಿದ್ದು ಹೋಟೆಲ್ ಚಾಯ್ ಕಾಫಿ. ಇದು ಬಹಳ ಚೆನ್ನಾಗಿದೆ. ಅಂದ್ರೆ ಕೊಲಂಬಸ್ ಇಂಡಿಯಾವನ್ನು ಹುಡುಕಿಕೊಂಡು ಬಂದಾಗೆ ಮತ್ತೆ ಯಾವುದೋ ಒಂದು ವೆಸ್ಟ್ ಇಂಡೀಸ್ಗೆ ಹೋಗಿ ಅದೇ ಇಂಡಿಯಾ ಅಂತ ಕಂಡುಕೊಂಡು ಒಂದು ಇತಿಹಾಸ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇಂದು ಬಹಳ ದೊಡ್ಡ ಹೋಟೆಲ್ ಮಾಲೀಕರಾಗಿರುವರ ಪೂರ್ವಜರ ಇತಿಹಾಸ. ಈಗ ಇತ್ತೀಚಿನ ಅಂದರೆ ಕಳೆದ ವರ್ಷ ಕೋವಿಡ್ ಬಂದಂಥ ಸಂದರ್ಭದಲ್ಲೂ ಕೂಡ ಮುಂಬೈಯಿಂದ ಬಂದವರಿಗೆ ಅಥವಾ ಅವರು ಅನಿವಾರ್ಯ ಬರುವಂಥ ಸಂದರ್ಭದಲ್ಲಿ ಭಾಳಷ್ಟು ತೊಂದರೆಗಳಾಗಿದ್ದವು. ಅಂದರೆ ಎಲ್ಲೋ ಒಂದು ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಪರಕೀಯರಂತೆ ನೋಡುವಂಥ ಒಂದು ಪರಿಸ್ಥಿತಿಗಳು ಕೂಡ ಬಂದೊದಗಿತ್ತು. ಏನಾಯಿತು ಅಂದರೆ ಮುಂಬೈಯಲ್ಲಿ ಕೊರೋನಾ ಬಹಳ ಪಿಡುಗು ಬಹಳ ದೊಡ್ಡ ಮಟ್ಟದಲ್ಲಿ ಬಂತು. ಯಾಕೆಂದರೆ ಮುಂಬೈ ನಗರದ ಮಧ್ಯದಲ್ಲಿ ಸ್ಲಮ್ಸ್ ಇದೆ. ಹೌದು. ಆದ್ದರಿಂದಾಗಿ ಪ್ರಾರಂಭದಲ್ಲಿ ಸ್ಲಮ್ನಿಂದ ಹರಡಿದಂಥ ಈ ಕೊರೋನಾ ಫ್ಲ್ಯಾಟ್, ಮುಂಬೈಯಲ್ಲಿ 3-4 ಥರದ ಫ್ಲ್ಯಾಟ್ಗಳಿವೆ. ಒಂದು ಪುವರ್ ಪೀಪಲ್ಸ್, ವರ್ಕಿಂಗ್ ಕ್ಲಾಸ್ ಇರುವಂಥ ಫ್ಲ್ಯಾಟ್ಗಳು, ಮಧ್ಯಮ ವರ್ಗದವರಿರುವಂಥ ಫ್ಲ್ಯಾಟ್ಸ್, ಐಷಾರಾಮ ಫ್ಲ್ಯಾಟ್ಗಳು. ಒಂದೊಂದು ಫ್ಲ್ಯಾಟ್ 5,000 ಸ್ಕ್ವೇರ್ ಫೀಟು, 10,000 ಸ್ಕ್ವೇರ್ ಫೀಟು, ಭವ್ಯವಾದಂಥ ಬಂಗಲೆಗಿಂತಲೂ ಮೀರಿದಂಥ ಫ್ಲ್ಯಾಟ್ಗಳು ಇದೆ. ಅಲ್ಲಿ ಏನು ಕೊರೋನಾ ಅವರಿಗೆ ತಟ್ಟಲಿಲ್ಲ. ಕೊರೋನಾ ತಟ್ಟಿದ್ದು ಯಾರಿಗೆ? ಈ 250 ಸ್ಕ್ವೇರ್ ಫೀಟ್ನ ಫ್ಲ್ಯಾಟ್ನಲ್ಲಿರುವವ್ರಿಗೆ, 500 ಸ್ಕ್ವೇರ್ ಮೀಟರ್ನಲ್ಲಿ ವಾಸವಾಗಿರುವಂಥ ಮಂದಿಗೆ, ಒಂದೇ ಹಾಲ್ನಲ್ಲಿ 10 ಜನ ಮಲಗುವಂಥ ಒಂದು ದುಡಿಯುವ ವರ್ಗಕ್ಕೆ ಬಹಳ ದೊಡ್ಡ ಏಟಾಯಿತು. ಹೌದು, ದೊಡ್ಡ ಏಟಾದಂಥ ಸಂದರ್ಭದಲ್ಲಿ ಏಕ್ದಮ್ 2 ದಿನಗಳಲ್ಲಿ ಲಾಕ್ಡೌನ್ ಘೋಷಣೆ ಆಯಿತು. ಹೌದು, ಲಾಕ್ಡೌನ್ ಘೋಷಣೆ ಆದ ಕೂಡಲೇ ಎಲ್ಲ ಸ್ತಬ್ಧ ಆಯಿತು. ಟ್ರೈನ್ ಸ್ತಬ್ಧ ಆಯಿತು, ಬಸ್ಸು ಸ್ತಬ್ಧ ಆಯಿತು. ಆ ಕಾಲದ ಸಮಯದಲ್ಲಿ ಅಲ್ಲಿ ಒಂದು ಕಡೆಯಿಂದ ಕೆಲಸ ಕಳ್ಕೊಂಡ್ರು ಎಲ್ಲರೂ, ದುಡಿಯುವ ಜನ. ಇನ್ನೊಂದು ಕಡೆಯಿಂದ
ಆಹಾರ ಪದಾರ್ಥ ಸಿಗುವುದಿಲ್ಲ. ಆದ್ದರಿಂದ ಬಹಳ ದೊಡ್ಡ ಗೊಂದಲ ಆಯಿತು. ಅದನ್ನು ಎಣಿಸಲಿಕ್ಕೂ ಸಾಧ್ಯವಾಗದಂಥ ಗೊಂದಲ ಮುಂಬೈ, ಬೆಂಗಳೂರು, ಕಲ್ಕತ್ತಾ, ಡೆಲ್ಲಿ ಮಹಾನಗರಗಳಲ್ಲಿ ಆಯಿತು. ಆದರೆ ಸಣ್ಣ ಪಟ್ಟಣಗಳಲ್ಲಿ ಇವತ್ತು ಮಂಗಳೂರಿನಲ್ಲಿ ಎಲ್ಲ ಅಂಥ ದೊಡ್ಡ ಆಘಾತ ನಮ್ಮ ಜನರಿಗಾಗಿ. ಆದರೆ ಮುಂಬೈ, ಬೆಂಗಳೂರು, ಮೆಡ್ರಾಸ್ ಅಂತಹ ಮಹಾಪಟ್ಟಣಗಳು ಯಾವುದಿದೆ ಅಲ್ಲಿ ಬೇರೆ ಬೇರೆ ಊರಿಂದ ರಾಜ್ಯಗಳಿಂದ ದುಡಿಲಿಕ್ಕಾಗಿ ಅಂತ ಬಂದಂಥ ಜನ ಅವರು ಬಹಳ ಆಘಾತಕ್ಕೆ ಒಳಗಾದರು. ಒಮ್ಮೆ ನಾವು ಊರಿಗೆ ಹೋಗಿ ಸೇರ್ತೇವೆ ಎಂಬ ಮನೋಭಾವ ಅವರಲ್ಲಿ ಹುಟ್ಟಿತು. ನನ್ನ ಮೂಡುಬಿದ್ರೆಯಲ್ಲಿ ಕೂಡ ನಾನು ಅದನ್ನು ನಾನು ಕಣ್ಣಾರೆ ಕಂಡವ. ಏನಾಯಿತು ಅಂದರೆ ಲಾಕ್ಡೌನ್ ಆದ ಕೂಡಲೇ ಒಂದು ಸಣ್ಣ ನಿದರ್ಶನ. ಈ ಗುಲ್ಬರ್ಗ, ಬಿಜಾಪುರದವರು ಬಂಟ್ವಾಳದಲ್ಲಿ ಕೂಲಿ ಬಿಲ್ಡಿಂಗ್ ಕೆಲಸ ಮಾಡ್ತಾಯಿದ್ರು. ಅವರೊಂದು 50-60 ಜನ ಅಲ್ಲಿ ಲಾಕ್ಡೌನ್ ಆದ ಕೂಡಲೇ ನಡೆದುಕೊಂಡು ಬಂದರು. ಮೂಡುಬಿದ್ರೆಗೆ ಬರುವಾಗ ಮೂಡುಬಿದ್ರೆಯ ತಹಶೀಲ್ದಾರರು, ಮೂಡುಬಿದ್ರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರನ್ನು ಅರೆಸ್ಟ್ ಮಾಡಿ, ನೀವು ನಡ್ಕೊಂಡು ದಾರಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಲಾಕ್ಡೌನ್, ಆದ್ದರಿಂದಾಗಿ ನಿಮ್ಮನ್ನೆಲ್ಲ ನಾವು ಒಂದು ಶಾಲೆಯಲ್ಲಿ ಕೂರಿಸಿ ಇಡ್ತೇವೆ, ಲಾಕ್ಡೌನ್ ರಿಲೀಸ್ ಆದಮೇಲೆ ನೀವು ಹೋಗ್ಬೋದು ಅಂತ ಹೇಳಿದರು. ಆದರೆ ಅವರಿಗೆ ಊಟದ ವ್ಯವಸ್ಥೆ ಆಗಬೇಕಲ್ಲ. ನೋಡಿ, ಇದೆಲ್ಲ ಕಾನೂನಿನ ತೊಡಕುಗಳು. ಇದು ಎಲ್ಲ ಪೂರ್ವ ಸಿದ್ಧತೆ ಇಲ್ಲದೆ ಆದಂಥ ಒಂದು ದುರ್ಘಟನೆ. ಆ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ನನಗೆ ಫೋನ್ ಮಾಡಿದರು. ಸರ್, ನಿಮ್ಮ ಸಮಾಜ ಮಂದಿರ ಸಭಾ ಇದೆ, ಎಲ್ಲ ಬೇಕಾದ ವಿಶಾಲವಾದ ಜಾಗ ಇದೆ, ಅಲ್ಲಿ ಅವರಿಗೆ ಏನಾದ್ರು ಮಲಗಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡ್ಬೋದಾ ಅಂತ ಹೇಳಿದೆ. ಆಯಿತು ಅಂತ ಹೇಳಿದೆ. ಸಮಾಜ ಮಂದಿರ ಇರುವುದೇ ಸಮಾಜದ ಹಿತ ನೋಡ್ಲಿಕ್ಕಾಗಿ. ನಾನು ಅದರಲ್ಲಿ ಈಗ ನೋಡಲಿಕ್ಕೆ ಮಾತ್ರ ನನಗೊಂದು ಅವಕಾಶ ಅಲ್ಲಿ ಸೇವೆ ಮಾಡಲಿಕ್ಕೆ ಸಿಕ್ಕಿದೆ ಅಧ್ಯಕ್ಷನಾಗಿ. ಇಲ್ಲ, ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡುವ ಅಂತ ಹೇಳಿದೆ. ಮರು ದಿವಸ ಬೆಳಗ್ಗೆ ಅಲ್ಲಿ ನಮ್ಮ ಮುನ್ಸಿಪಾಲಿಟಿ ಚೀಫ್ ಆಫೀಸರು, ತಹಶೀಲ್ದಾರ್ ಎಲ್ಲ ಬಂದರು, ಎಲ್ಲ ಮಾತಾಡಿದ್ರು. ಊಟದ ವ್ಯವಸ್ಥೆ ಏನು ಮಾಡೋದು ಅಂತ ಆಯಿತು. ಆವಾಗ ನನಗೆ ಕನಿಕರ ಆಯಿತು. ಇನ್ನು ಈ ಸರ್ಕಾರಿ ಅಧಿಕಾರಿಗಳು ಯಾರ ಹತ್ರ ಬೇಡಿ ಇವರಿಗೆ ಫೋನ್ ಮಾಡಿ ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕು, ಭಾಳ ಕಷ್ಟ. ಹೌದು, ಯಾವುದಾದ್ರೂ ಇರ್ಬೋದು. ಕಾಡಿ ಬೇಡಿ ಹಣ ತರುವುದು ಭಾಳ ಕಷ್ಟದ ಕೆಲಸ. ಅದನ್ನು ನಾನು ತಿಳ್ಕೊಂಡು ನಾನು ಹೇಳಿದೆ, ಇಲ್ಲ, ನಾನು ಸಮಾಜ ಮಂದಿರದಿಂದಲೇ ಮಾಡ್ತೇನೆ, ನಮ್ಮಲ್ಲಿ ಬೇಕಾದಷ್ಟು ಸೋರ್ಸಸ್ ಇದೆ, ಆದ್ದರಿಂದಾಗಿ ನಾವೇ ಅದರ ವೆಚ್ಚವನ್ನು ಭರಿಸ್ತೇವೆ, ಅವರಿಗೆ ಊಟೋಪಚಾರವನ್ನು ನಾನು ಸಮಾಜ ಮಂದಿರದಿಂದಲೇ ಮಾಡ್ತೇನೆ ಅಂತ ಹೇಳಿದ ಮೇರೆಗೆ ಅವರಿಗೆ ಅಲ್ಲಿಯೇ ಊಟೋಪಚಾರಗಳನ್ನು ನಾವು ಮಾಡಿ. ಸುಮಾರು ಮಂದಿ ಇದ್ರು ಸರ್? 75 ಜನ. ಹೌದು. ಆಮೇಲೆ ಏನಾಯಿತು, ಇವರಿಗೆ ಊಟ ನಾವು ಸಮಾಜ ಮಂದಿರದಲ್ಲಿ ಕೊಡುವುದನ್ನು ನೋಡಿ ಮೂಡುಬಿದ್ರೆಯ ನಾಗರಿಕರು ಹೇಳಿದರು, ಇಲ್ಲ, ಒಂದು ದಿವಸ ರೋಟರಿ ಕ್ಲಬ್ ನಾವು ಕೊಡ್ತೇವೆ, ಇನ್ನೊಂದು ದಿವಸ JC ಕ್ಲಬ್ ನಾವು ಕೊಡ್ತೇವೆ, ಇನ್ನೊಂದು ಆ ಥರ ನಮಗೆ 60 ದಿನ ಬೇರೆ ಬೇರೆ ಕ್ಲಬ್ಗಳು, ಬೇರೆ ಬೇರೆ ಸಂಘಟನೆಗಳು ನಮ್ದೊಂದು ದಿನ ಇರಲಿ ಅಂತ ಹೇಳಿ ಅವರೆಲ್ಲ ಊಟೋಪಚಾರ ಒಳ್ಳೆ ರೀತಿಯಲ್ಲಿ ಉಂಟು. ಆದರೆ ಆ ಜನರ ನೋವನ್ನು ನಾನು ಕಂಡವ. ಸರ್, ನಮ್ಮನ್ನು ಬಿಟ್ಟುಬಿಡಿ ಸರ್, ನಡ್ಕೊಂಡಾದ್ರೂ ಹೋಗ್ತೇವೆ ಗುಲ್ಬರ್ಗಕ್ಕೆ. ಹಾಗೆ, ಯಾಕೆಂದ್ರೆ ನಾವು ಮನೆ ಸೇರಬೇಕು, ನೀವು ಎಲ್ಲಿ ನಿಮ್ಮ ಹೆಂಡತಿ ಮಕ್ಕಳೊಟ್ಟಿಗಿದ್ದೀರಾ, ನಮ್ಮ ತಂದೆ ತಾಯಿ ಅಲ್ಲಿದ್ದಾರೆ, ಅವರನ್ನು ನೋಡಬೇಕು ಸರ್, ಆ ಥರ ಭಾವನೆ. ಈಗ ಆದ್ದರಿಂದ ಆ ಕಷ್ಟಪಟ್ಟವನಿಗೆ ಮಾತ್ರ ಗೊತ್ತಾಗುವುದು ಒಳಗಿನ ಅವನ ತುಳಿತ. ಎಸ್, ಬಹುಶಃ ಕೋವಿಡ್ ಅಂಥ ಕೆಲವು ಪಾಠಗಳನ್ನು ಕೂಡ ಹೇಳಿಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ದೂರ ಇದ್ದಾಗ ನಾವು ಏನೋ ಕೆಲಸ ಮಾಡ್ತಾ ನಾವು ಭಾಳ ತುಂಬ ಚಟುವಟಿಕೆಯಿಂದ ಇದ್ದಾಗ ಅದು ಗೊತ್ತಾಗೋದಿಲ್ಲ. ಏನೂ ಇಲ್ಲ ಅಂತಾದಾಗ ಮನೆಯೋ ನೆನಪು ಕೂಡ ಆಗ್ತದೆ, ತಾವು ಏನು ಮಾಡಬೇಕು ಭವಿಷ್ಯದ ಬಗ್ಗೆಯೂ ಕೂಡ ತುಂಬ ಚಿಂತೆ ಆಗ್ತದೆ ಅಂತ ಅನ್ನುವಂಥದ್ದು. ಈಗಾಗಲೇ ನೀವು ಹೇಳ್ತಾ ಇದ್ರೆ, ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಈಗ ನೀವು ಹೇಳಿದ ಹಾಗೆ ದೂರದ ಊರಿನವರು, ಈಗ ನಮ್ಮವರು ಎಲ್ಲೋ ದೂರದಲ್ಲಿದ್ದಾರೆ, ಇಲ್ಲಿ ಬಂದ ಸಂದರ್ಭದಲ್ಲಿ ಅವರನ್ನು ಸ್ವೀಕರಿಸುವ ರೀತಿ ಬಹುಶಃ ಈ ವರ್ಷ ಅದು ಹಾಗಿಲ್ಲ ಅಂತ ಕಾಣ್ತಾ ಇದೆ. ಎಲ್ಲರೂ ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಕೆಲವೊಂದು ಘಟನೆಗಳು ನಡೆದಿದ್ದರ ಬಗ್ಗೆ ಕೆಲವೊಂದು ಮಾಹಿತಿಗಳು ಬಂತು, ಆದರೂ ಕೂಡ ಅಷ್ಟಾಗಿ ನಾವು ಕಂಪೇರ್ ಮಾಡಿದರೆ ಬಹಳ ಮಂದಿ ಮುಂಬೈಯಿಂದ ಬಂದಿದ್ದಾರೆ, ಬೆಂಗಳೂರಿನಿಂದ ಬಂದಿದ್ದಾರೆ, ಆಸ್ಪತ್ರೆಗಳಲ್ಲೂ ಕೂಡ ಕೆಲವರು ಇದ್ದಾರೆ. ಎಲ್ಲರೂ ಅದನ್ನು ಭಾಳ ಚೆನ್ನಾಗಿ ಅದನ್ನು ಸ್ವೀಕರಿಸಿದ್ದಾರೆ, ಅರ್ಥ ಮಾಡಿಕೊಂಡಿದ್ದಾರೆ. ಅಂದರೆ ಇಲ್ಲೆಲ್ಲೋ ರೋಗಕ್ಕಿಂತಲೂ ನಮ್ಮ ಮನಸ್ಸಿನ ರೋಗ ನಮ್ಮನ್ನು ಕೊಲ್ತಾ ಇದೆಯೋ ಏನೋ, ಏನು ಹೇಳ್ತೀರಿ ಸರ್? ಅಲ್ಲ, ಮನಸ್ಸಿನ ರೋಗ ಒಂದು ಕಡೆಯದೇ ಇದೆ. ಆದರೆ ಈಗ ನಾವು ದಿನ ಅನುಭವಿಸುವುದು ಏನು, ಸರಕಾರದ ವೈಫಲ್ಯ. ಇವತ್ತು ಆಮ್ಲಜನಕದ ಕೊರತೆ, ನಾವು ದಿನ TV ನೋಡ್ತಾ ಇದ್ದೇವೆ.
ಆಮ್ಲಜನಕದ ಕೊರತೆಯಿಂದಾಗಿ ಚಾಮರಾಜನಗರದಲ್ಲಿ 24 ಜನ ಅಸುನೀಗಿದ್ರು. ಒಂದು ಹಾಸ್ಪಿಟಲ್, ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಮುಗಿತದೆ ಅಂತ ಹೇಳಿದಾಗ ಅದೊಂದು ಬಹಳ ಬೇಸರದ ವಿಷಯ. ಅದರ ಮೇಲ್ವಿಚಾರಣೆ ನೋಡಲಿಕ್ಕೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲನ್ನು ನೋಡಿಕೊಳ್ಳುವುದು ಜಿಲ್ಲಾಧಿಕಾರಿ, DMO ಇದ್ದಾರೆ, DHO ಇದ್ದಾರೆ, ಎಷ್ಟು ವೈದ್ಯರು, ಎಷ್ಟು ಅಧಿಕಾರಿಗಳಿದ್ದಾರೆ. ಅದನ್ನು ಎಲ್ಲ ಪರಿಶೀಲಿಸುವಂಥ ಕೆಲಸ ಮಾಡಬೇಕು. ಆದರೆ ಒಂದು ಬಹಳ ದೊಡ್ಡ ಗಂಡಾಂತರ ಬಂದು ಹೋಯಿತು. ನೆಗ್ಲಿಜೆನ್ಸ್ ಆಫ್ ದಿ ಆಫೀಸರ್ಸ್ ಅವರ ನೆಗ್ಲಿಜೆನ್ಸಿಂದಾಗಿ ಬಡಪಾಯಿಗಳು ಅಸುನೀಗಿದ್ರು. ಇವತ್ತು ಅಂತಹ ದುರಂತ. ಆಮೇಲೆ ಇವತ್ತು ನೋಡ್ತೇವೆ ಬೆಡ್ ಬ್ಲಾಕಿಂಗ್ ಅಂತ. ಇವತ್ತು ಬಹಳ ದೊಡ್ಡ ಕೊರೋನಾಗಿಂತಲೂ ದೊಡ್ಡ ಘೋರವಾದಂಥ ಒಂದು ಇದು ಬೆಡ್ ಬ್ಲಾಕಿಂಗ್ ಅಂತ ಹೇಳಿ. ಬೆಂಗಳೂರಿನಲ್ಲಿರುವಂಥ 4,000 ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ 4,000 ಬೆಡ್ಗಳನ್ನು ರಾಜಕಾರಣಿಗಳು ಬ್ಲಾಕ್ ಮಾಡ್ತಾರೆ. ಬ್ಲಾಕ್ ಮಾಡಿ ಅದನ್ನು ಡಬಲ್ ರೇಟ್ಗೆ ಮಾರ್ತಾರೆ. ಅದನ್ನೆಲ್ಲ ಕೇಳುವಾಗ ಅಸೂಯೆ ಆಗ್ತದೆ, ಬಹಳ ನೋವಾಗ್ತದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಮಾಡಿದಂಥ ತ್ಯಾಗ, ಇಂದಿರಾ ಗಾಂಧಿಯವರು ಈ ದೇಶದ ಏಕತೆಗಾಗಿ ಮಾಡಿದಂಥ ತ್ಯಾಗದ ಅದರ ನೆನಪಾಗ್ತದೆ. ಎಲ್ಲಿಗೆ ಹೋಗಿ ಮುಟ್ಟಿದ್ದೇವೆ ನಾವು? ಇಲ್ಲಿ ನೀವು ಸರ್ಕಾರದ ವೈಫಲ್ಯತೆಗಳನ್ನು ಹೇಳಿದ್ರಿ. ಅಂದರೆ ಒಂದಡಿಯಲ್ಲಿ ಈಗ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಾನು ಆಗಲೇ ಹೇಳಿದೆ, ತಮಿಳುನಾಡು ಸರ್ಕಾರ ಘೋಷಣೆ ಮಾಡಿದೆ, ಆಗಲೇ ಜಗನ್ ಅವರ ಆಂಧ್ರ ಪ್ರದೇಶದಲ್ಲಿ ಆ ಸರ್ಕಾರ ಕೂಡ ಅದನ್ನು ಘೋಷಣೆ ಮಾಡಿದೆ, ತೆಲಂಗಾಣದಲ್ಲಿ. ಆದರೆ ಇನ್ನೂ ಕೂಡ ನಮಗೆ ಮೊದಲು ಸಿಗಬೇಕಾಗಿರುವುದು, ನಾವು ಲಾಕ್ಡೌನ್ ಮಾಡ್ತೇವೆ ಅಂತ ಅನ್ನೋದಕ್ಕಿಂತಲೂ ಮೊದಲು ನಿಮಗೆ ಇಂಥ ಪರಿಹಾರಗಳನ್ನು ಕೊಡ್ತೇವೆ, ನೀವೇನು ಚಿಂತೆ ಮಾಡಬೇಡಿ, ನೀವು ವರಿ ಮಾಡಬೇಡಿ, ನಿಮ್ಮ ಬದುಕಿಗೆ ಸಂಬಂಧಪಟ್ಟಾಗಿ ಯಾವುದೇ ತೊಂದರೆಗಳು ಆಗುವುದಿಲ್ಲ ಅನ್ನುವಂಥ ಒಂದು ಯಾವುದೇ ರೀತಿಯ ಆಶಯಗಳ ಒಂದು ಮಾತುಗಳಾಗಲಿ ಏನು ಇಲ್ವಲ್ಲ ಅಂತ. ಆಡಳಿತದ ವೈಫಲ್ಯ, ಬಡವರ ಬಗ್ಗೆ ಕಳಕಳಿ, ಇದು ಎರಡು ಇರಬೇಕು. ರಾಜಕಾರಣಿ ಆದವನಿಗೆ ಸಿದ್ದರಾಮಯ್ಯನವರಂಥ ಮನಸ್ಸು ಬೇಕು. ಇದಕ್ಕೆ ನಿದರ್ಶನವೇ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಓಟ್ ತಗೊಳ್ಳುವ ಮೊದಲೇ ಅವರು ಈ ರಾಜ್ಯದಲ್ಲೊಂದು ಘೋಷಣೆ ಮಾಡಿದರು. ಬಡವನ ಹಸಿವು, ದುಡಿಯುವ ವ್ಯಕ್ತಿಯ ಹಸಿವು, ಅದನ್ನು ನಾನು ನಿವಾರಣೆ ಮಾಡಬೇಕು. ಅವನಿಗೆ 5 kg ಅಕ್ಕಿ, 1 ರೂಪಾಯಿಗೆ ಹಾಗೆ 5 kg ಅಕ್ಕಿ ಕೊಡುವುದ ಘೋಷಣೆಯನ್ನು ಅವರು ಮುಖ್ಯಮಂತ್ರಿ ಆದ ತಕ್ಷಣ ಕರ್ನಾಟಕದಲ್ಲಿ ಮಾಡಿ ತೋರಿಸಿದ್ದಾರೆ. ಇದು ಬಡವರ ಮೇಲಿರುವಂಥ ಒಲವು, ಇದು ಆಡಳಿತದ ಶೈಲಿ. ನಮಗೆ ಆಡಳಿತ ಯಾಕೆ ಬೇಕು? ಜನರ ಹಿತ ಕಾಪಾಡಲಿಕ್ಕಾಗಿ. ರಾಜ ಮಹಾರಾಜರುಗಳು ಆಳಿದ ಹಾಗೆ ಈಗ ಆಳಲಿಕ್ಕೆ ಆಗುವುದಿಲ್ಲ, ಅದನ್ನು ಒಪ್ಪುವುದಿಲ್ಲ. ಆ ಕಾಲ ಬೇರೆ, ಇವತ್ತಿನ ಕಾಲಘಟ್ಟ ಬೇರೆ. ಇವತ್ತು ಪ್ರತಿಯೊಬ್ಬ ಕೂಡ ಬುದ್ಧಿವಂತನಾಗಿದ್ದಾನೆ, ಪ್ರತಿಯೊಬ್ಬ ಕೂಡ ತಿಳುವಳಿಕೆ ಉಳ್ಳವನಾಗಿದ್ದಾನೆ, ಪ್ರತಿಯೊಬ್ಬನಿಗೂ ಕೂಡ ಆಸೆ ಆಕಾಂಕ್ಷೆಗಳಿದೆ. ಹಿಂದಿನ ನಮ್ಮ ಪೂರ್ವಜರಿಗೆ ಆಸೆ ಆಕಾಂಕ್ಷೆಗಳಿರಲಿಲ್ಲ. ನಾನು ಬದುಕಿದರೆ ಸಾಕು ಎಂಬ ಭಾವನೆ ಇತ್ತು. ಇವತ್ತು ಹಾಗೆ ಅಲ್ಲ. ನಮ್ಮ ಮಕ್ಕಳಿಗೆ ಬಹಳ ದೊಡ್ಡ ಆಸೆ ಆಕಾಂಕ್ಷೆಗಳನ್ನು ಇಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ನಾವು ಬದುಕಬೇಕು. ಆದ್ದರಿಂದ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಈ ಸರ್ಕಾರ ವೈಫಲ್ಯ ಕಾಣ್ತಾ ಇದೆ. ಅಂತಹ ದಿಟ್ಟತನದ ಆಡಳಿತ ಮಾಡಲಿಕ್ಕೆ ನಮ್ಮ ಯಡಿಯೂರಪ್ಪನವರಿಂದ ಸಾಧ್ಯ ಆಗಲಿಲ್ಲ. ಪೂರ್ಣ ಪ್ರಮಾಣದ ಸರ್ಕಾರ ಅವರು ಈಗ 2-3 ಸಲ ಮುಖ್ಯಮಂತ್ರಿ ಆದರೂ ಕೂಡ ಅವರು ಸಂಪೂರ್ಣವಾದಂಥ ಪ್ರಾಬಲ್ಯದಿಂದ ಅವರು ಮುಖ್ಯಮಂತ್ರಿಗಳಾಗಲಿಲ್ಲ. ಎಲ್ಲ ಬೇರೆ ಬೇರೆ ಮಸಾಲೆ ದೋಸೆ, ಚಟ್ನಿ ಎಲ್ಲ ಮಿಕ್ಸ್ ಮಾಡಿ ಅವರು ಮುಖ್ಯಮಂತ್ರಿ ಆದದ್ದು. ಅದರಿಂದಾಗಿ ಈ ವೈಫಲ್ಯದಿಂದಾಗಿ ಅವರಿಗೆ ಸರಿಯಾಗಿ ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓಕೆ, ಈಗ ನಾವು ಲಾಕ್ಡೌನ್ ಘೋಷಣೆ ಮಾಡಿದ ನಂತರದಲ್ಲಿ ಪರಿಸ್ಥಿತಿ ಏನು ಅಂತ ಅನ್ನೋದು, ಅಂದರೆ ಕಳೆದ ವರ್ಷ ಆದರೂ ಕೂಡ ಕೆಲವು ಉದ್ಯಮಿದಾರರು ಕೊಟ್ಟಿದ್ದಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಆದಂಥ ನಷ್ಟಗಳು ಬಹಳ ಮಂದಿ ಎಲ್ಲರನ್ನೂ ಕಾಡಿದೆ. ಎಲ್ಲಿ ತನಕ ಅಂತ ಕಿಟ್ಗಳನ್ನು ಕೊಡಬಹುದಾಗಿದೆ, ಅಂದರೆ ಪ್ರೈವೇಟ್ ಆಗಿ ಖಾಸಗಿ ವ್ಯಕ್ತಿಗಳು, ಸಂಘಟನೆಗಳು ಎಲ್ಲಿ ತನಕ ಕೊಡಲಿಕ್ಕೆ ಸಾಧ್ಯತೆ ಇದೆ? ಈ ಸಂದರ್ಭದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನಾದರೂ ಅಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲ, ಇವತ್ತು ಪರಿಸ್ಥಿತಿ ಕಾಂಗ್ರೆಸ್ ಈಗ ಆಡಳಿತ ಮಾಡೋದು BJP ಸರ್ಕಾರ, ಕೇಂದ್ರದಲ್ಲಿ ಕೂಡ ಇರೋದು BJP ಸರ್ಕಾರ,
ರಾಜ್ಯದಲ್ಲಿ ಕೂಡ ಇರೋದು BJP ಸರ್ಕಾರ, ಮಂಗಳೂರಿನಲ್ಲಿ ಇರೋದು ಕೂಡ ಕಾರ್ಪೊರೇಷನ್, ಮಂಗಳೂರು BJP ಅಲ್ಲ, ಕಾರ್ಪೊರೇಷನ್. ಅವ್ರು ಲಾಕ್ಡೌನ್ ಮಾಡ್ಲಿಕ್ಕೆ ಹೊರಟ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ನೀವು ಏನ್ ಕೊಡ್ತೀರಿ? ಅಲ್ಲ, ಇದ್ದದ್ರಿಂದಾಗಿ ಇವತ್ತು ಏನು ಮಾಡಬೇಕಾಗಿದ್ರು ಸರ್ಕಾರ ಮಾಡಬೇಕು. ಈ ಟ್ಯಾಕ್ಸ್ ಹಣ ಎಲ್ಲ ಹೋಗುದು ಸರ್ಕಾರದ ಖಜಾನೆಗೆ. ನಾವು ಭಾರತದ ನಿವಾಸಿಗಳು ನಾವೆಲ್ಲ ಕಟ್ಟುವಂಥ GST ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಎಲ್ಲ ಹೋಗುದು ಭಾರತ ದೇಶದ ಖಜಾನೆಗೆ, ಕರ್ನಾಟಕ ರಾಜ್ಯದ ಖಜಾನೆಗೆ. ಒಬ್ರು ಅಬ್ದುಲ್ ರೆಹಮಾನ್ ಅವರು ಕರೆಯಲ್ಲಿದ್ದಾರೆ. ನಮಸ್ಕಾರ ರೆಹಮಾನ್ ಅವರೇ, ಮಾತಾಡಿ. ಅಭಯ್ ಚಂದ್ರ ಜೈನ್ ಅವರಿದ್ದಾರೆ. ನಮಸ್ಕಾರ. ಮಾತಾಡಿ ಮಾತಾಡಿ ಮಾತಾಡಿ, ಕೇಳ್ತಾ ಇದೆಯಾ? ಹಲೋ ಅಬ್ದುಲ್ ರೆಹಮಾನ್ ಅವರೇ. ಓಕೆ, ಕಟ್ ಆಯ್ತು ಸರ್. ಹೇಳ್ತಾ ಇದ್ರಿ ಅಂದ್ರೆ ಸರ್ಕಾರದ ತೆರಿಗೆ ಇದೆ ಎಲ್ಲೋದಾಗಿ ಕಾಂಗ್ರೆಸ್ ಪಕ್ಷದಿಂದ ಸಣ್ಣ ಪುಟ್ಟ ಸಹಾಯ ಎಲ್ಲ ಮಾಡ್ತಾ ಇದ್ದೇವೆ ನಾವು. ಅದನ್ನೇ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಇವತ್ತು ಮೊನ್ನೆಯಿಂದ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಚಾಟಿ ಬೀಸ್ತಾ ಇದ್ದಾರೆ. ದಿನಾ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಮಂತ್ರಿಮಂಡಲಕ್ಕೆ ದಿನ ಹೇಳ್ತಾರೆ, ನೀವು ಅಲರ್ಟ್ ಆಗಿ, ನೀವು ಬಡವರಿಗೆ ಅವರ ಹೊಟ್ಟೆ ಹಸಿವನ್ನು ಕಾಣಬೇಕು. ಬಿಗಿಯಾದ ಕ್ರಮ ಅಥವಾ ಜನತಾ ಕರ್ಫ್ಯೂ ಇದೇನಿದು? ಲಾಕ್ಡೌನ್ ಅಂತ ಹೇಳಿ ಅದೇ ಅವರ ಆಡಳಿತ ವೈಫಲ್ಯ. ಕಟ್ಟುನಿಟ್ಟಿನ ಕ್ರಮ ಅಂದ್ರೆ ಯಾರು? ಆಡಳಿತದ ವೈಫಲ್ಯ. ಸರ್ಕಾರ ಮಾಡಿದ್ರೆ ಅದರ ಜವಾಬ್ದಾರಿ ತೆಗೆದುಕೊಳ್ಬೇಕಲ್ವೇ? ನಾವು ಮನೆಯೊಳಗೆ ಆಡಳಿತ ವೈಫಲ್ಯ ಆಗಿದೆ. ಇವತ್ತು ಅವರ ಆಡಳಿತದ ವೈಫಲ್ಯದಿಂದಾಗಿ ಈ ತೊಂದರೆಗಳನ್ನು ಜನ ಅನುಭವಿಸಬೇಕಾಗಿದೆ. ಒಂದೊಮ್ಮೆ ಸರ್ಕಾರಗಳೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟದ್ದು. ಅವರೆಲ್ಲರೂ ಕೂಡ ಕೊಡುವಂಥ ಫೀಸ್ನಲ್ಲಿ ಅವರು ಕಾಲೇಜು ಕಟ್ಟಡಗಳನ್ನೆಲ್ಲ ಕಟ್ಟಿದ್ರು, ಎಲ್ಲ ಮಾಡಿದ್ರು. ಈಗ ಒಂದು ಪರಿಸ್ಥಿತಿಗೆ ಬಂದು ನಿಂತಿತ್ತು. ಈ ಸಂದರ್ಭದಲ್ಲಿ ಕೋವಿಡ್ ನಂತರದಲ್ಲಿ ಶಿಕ್ಷಣ ಸಂಸ್ಥೆಗಳೆಲ್ಲ ಬಂದಾಗಿದೆ. ಒಂದರಲ್ಲಿ ಫೀಸ್ ತಗೊಳ್ಳುವಾಗೆ ಇಲ್ಲ, ಸ್ತಬ್ಧ ಆಗಿದೆ. ಏನ್ ಅವರ ಪರಿಸ್ಥಿತಿ ಏನು ಅಂದ್ರೆ, ನಾನು ಹೇಳುದು ಅಲ್ಲಿ ಕಲಿತಿರೋ ವಿದ್ಯಾರ್ಥಿಗಳದ್ದು ಒಂದು, ಆದ್ರೆ ಏನೇ ಆಗ್ಲಿ ಅಲ್ಲಿ ಅದನ್ನ ನಂಬಿಕೊಂಡು ಒಂದು ಶಿಕ್ಷಣ ಸಂಸ್ಥೆ ಕೂಡ ಇದೆ ಅಲ್ವೇ? ಅದರ ಬಗ್ಗೆ ಕೂಡ ಸರ್ಕಾರ ಏನಾದ್ರೂ ಮಾತಾಡ್ಬೇಕಲ್ವೇ, ಕ್ರಮ ತೆಗೆದುಕೊಳ್ಬೇಕಲ್ವ? ಅಬ್ದುಲ್ ರೆಹಮಾನ್ ಅವರು ಕರೆಯಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಅಬ್ದುಲ್ ರೆಹಮಾನ್ ಅವರು ಮಾತಾಡಿ. ಅಭಯ್ ಚಂದ್ರ ಜೈನ್ ಅವರಿದ್ದಾರೆ, ಮಾತಾಡಿ. ಹಲೋ 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 ನಮಸ್ಕಾರ ಸರ್. ನಮಸ್ಕಾರ. ನಿನ್ನೆ ಮಂಗಳೂರಿನ DC ಅವರು ಏಕಾಏಕಿ ಒಂದು ತೀರ್ಮಾನ ತೆಗೆದಿದ್ದಾರೆ, ವೀಕೆಂಡ್ ಕರ್ಫ್ಯೂ ಅಂತ, ಶನಿವಾರ ಮತ್ತು ಭಾನುವಾರ. ಇವಾಗ ಸರ್ಕಾರದವರು ಸೋಮವಾರದಿಂದ ಲಾಕ್ಡೌನ್ ಅಂತ ಉಂಟು. ಈಗ ಬಡ ಜನರು ಏನು ಮಾಡುದು? ಒಂದು ವ್ಯವಸ್ಥೆ ಆಗ್ಬೇಕಲ್ಲ ಇದಕ್ಕೆ. ರಾಜ್ಯ ಸರ್ಕಾರದ ತೀರ್ಮಾನ, ರಾಜ್ಯ ಜನರು ಈಗ ಇವರ ಲಾಕ್ಡೌನು ಇದ್ರ ಎಲ್ಲ ಇಷ್ಟೇ ಅಲ್ವಾ ರೆಹಮಾನ್ ಅವರೇ? ಧನ್ಯವಾದಗಳು. ಜನಸಾಮಾನ್ಯರಿಗೆ ಎಲ್ರಿಗೂ ಬಹಳ ತೊಂದರೆ ಆಗ್ತಾ ಇದೆ. ಆದರೆ ಓರ್ವ ಮಾಜಿ ಶಾಸಕನಾಗಿ, ಮಾಜಿ ಮಂತ್ರಿಯಾಗಿ ಲಾಕ್ಡೌನ್ ಮಾಡಬೇಡಿ ಅಂತ ಕೂಡ ಹೇಳಲಿಕ್ಕಾಗುವುದಿಲ್ಲ. ಜನರ ಆರೋಗ್ಯ ಬಹಳ ಮುಖ್ಯ. ನೀವು ಬದುಕಿದ್ರೆ ಮಾತ್ರ ನಾಳೆಯ ದಿನ ನಾವು ಕಾಣಬಹುದು. ನಾವು ಬದುಕಿ ಉಳಿದ್ರೆ ಮಾತ್ರ ನಾಳೆಯ ದಿನಗಳನ್ನು ನಾವು ಕಾಣಬಹುದು. ಇವತ್ತೊಂದು ಏನು ಕನ್ಫ್ಯೂಷನ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ತೆಗೆದುಕೊಂಡ ತೀರ್ಮಾನ ನಾಳೆ 2 ದಿನ ಕಂಪ್ಲೀಟ್ ಆಗಿ ಬಂದಿರ್ತದೆ, ಇವತ್ತು 2 ಗಂಟೆಗಳ ಅವಕಾಶ ಇರ್ತದೆ. ಒಮ್ಮೆಗೆ ಫುಲ್ ಜನಜಂಗುಳಿ ಆಗಿಬಿಟ್ಟது ಬೆಳಗಿನ ಅವಧಿಯಲ್ಲಿ. ಇದು ತುಂಬ ತೊಂದರೆ. ಆಡಳಿತದ ವೈಫಲ್ಯ, ಚಿಂತನೆ ಇಲ್ಲ. ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಪ್ರಧಾನಮಂತ್ರಿಗಳಿಗೆ ಅಲ್ಲಿ ಸರಿ ಅನುಭವದ ಕೊರತೆಯಿಂದಾಗಿ ಇಂಥ ಅನಾಹುತಗಳು ಇಲ್ಲ. ಸರ್, ನಿನ್ನೆ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಲಾಕ್ಡೌನ್ ಮಾಡಿ ಅಂತ ಹೇಳುವುದರ ಬದಲು ಲಾಕ್ಡೌನ್ ಮಾಡೋದಕ್ಕಿಂತ ಮೊದಲು ಜನರಿಗೆ ಏನು ನೀವು ವ್ಯವಸ್ಥೆ ಮಾಡಿದ್ದೀರಿ ಅಂತ ಅನ್ನೋದನ್ನಾದ್ರೂ ಮಾತಾಡಬೇಕಲ್ವೇ? ಅಂತಹ ನಾಯಕತ್ವ ಇಲ್ಲ. ಇವತ್ತು ಕೊರತೆ ಇದೆ. ಈ ಜಿಲ್ಲೆ ಬಹಳ ದೊಡ್ಡ, ಅದನ್ನು ಮಾತಾಡಿ ಮೊದಲು, ಅದನ್ನು ನಮ್ಮ ಜಿಲ್ಲೆಯಲ್ಲಿ ಅಂತಹ, ನಮ್ಮ ರಾಜ್ಯದಲ್ಲಿ ಆ ನಾಯಕತ್ವದ ಕೊರತೆ ಇದೆ. ಹಿಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶ್ರೀನಿವಾಸ ಮಲ್ಯರಿದ್ದರು. ಶ್ರೀನಿವಾಸ ಮಲ್ಯರು ವಿಮಾನ ನಿಲ್ದಾಣ ಇರ್ಬೋದು, NITK ಇರ್ಬೋದು, ಮಂಗಳೂರಿನ ಹಾರ್ಬರ್, ಇದನ್ನೆಲ್ಲ ಜವಾಹರ್ಲಾಲ್ ನೆಹರೂರವ್ರ ಹತ್ರ ಕೂತು ಮಾಡಿಸಿಕೊಂಡು ಬಂದವರು. ಅದೇ ರೀತಿ ಜನಾರ್ದನ ಪೂಜಾರಿ ಅವರು ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಆಸ್ಕರ್ ಫರ್ನಾಂಡಿಸ್ ಈ ಜಿಲ್ಲೆಯ MP ಗಳಾಗಿದ್ದವರು. ಅವರು ನೇರವಾಗಿ ಮಂಗಳೂರಿನಲ್ಲಿ ಕೂತು ಪ್ರಧಾನಮಂತ್ರಿಗಳ ಹತ್ರ ಮಾತಾಡಿ ಹೀಗೆ ಆಗಬೇಕು ಅಂತ ಹೇಳುವಂಥ ಶಕ್ತಿ ಸಾಮರ್ಥ್ಯ ಅವರ ನಾಯಕರುಗಳಿಗಿತ್ತು.
ಆದರೆ ಇವತ್ತು ಅಂತಹ ಶಕ್ತಿ ಸಾಮರ್ಥ್ಯದ MP ಗಳು MLAಗಳು ಮಂತ್ರಿಗಳು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾರಿದ್ದಾರೆ ಇವತ್ತು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಿದ್ದಾರೆ? ಕರ್ನಾಟಕದಲ್ಲಿ ಅಂತಹ ನಾಯಕರು ಯಾರಿದ್ದಾರೆ? ಆ ನಾಯಕತ್ವದ ವೈಫಲ್ಯ. UT ಖಾದರ್ ಅವರು ನಿನ್ನೆ ಸಭೆಯಲ್ಲಿದ್ದರು, ಅವರು ಒತ್ತಾಯ ಮಾಡಬಹುದಿತ್ತು, ಮೊದಲು ನೀವು ಇದನ್ನು ಹೇಳಿ, ಆ ನಂತರ ನೀವು 2 ದಿನ 3 ದಿನ ಕಂಪ್ಲೀಟ್ ಆಗಿ ನಾವು ಬಂದ್ ಮಾಡ್ತೇವೆ ಅಂತ ಹೇಳಿ ಅಂತ ಅನ್ನೋದನ್ನು ಹೇಳ್ಬೋದಾಗಿತ್ತು ಅಂತ ಮಾತಾಡಬೇಕಿತ್ತು. ಅಲ್ಲ, ಅದು ನನಗೆ ಗೊತ್ತಿಲ್ಲ ಅದು ಏನಾಗಿದೆ ಅಂತ ಹೇಳಿ. ಆದರೆ ಕೆಲವು ಸಲ ಸರ್ಕಾರದ ನಿಲುವುಗಳಿಗೆ ನಾವು ವಿರೋಧಿಸಲಿಕ್ಕೆ ಆಗೋದಿಲ್ಲ. ಇದು ಆರೋಗ್ಯದ ವಿಷಯ, ಇದು ಜನರ ಬದುಕಿನ ವಿಷಯ. ಆದ್ದರಿಂದಾಗಿ ಇದನ್ನು ಬಹಳ ಜಾಗರೂಕತೆಯಿಂದ ಬಹಳ ಚಿಂತನೆ ಮಾಡಿ ಡಿಸಿಷನ್ ತಗೊಳ್ಬೇಕಾಗಿದೆ. ಇದು ಮಾಡುವಾಗಲೇ ಬಹಳ ಲೇಟ್ ಆಯಿತು. 1 ತಿಂಗಳ ಹಿಂದೆ ಕೊರೋನಾ ಪಿಡುಗು ಬರ್ತದೆ ಎಂಬ ಮಾಹಿತಿ ಸರ್ಕಾರಕ್ಕಿತ್ತು. ಅಂದಿನಿಂದ ಇದನ್ನು ಸ್ಲೋ ಆಗಿ ಇವತ್ತು ಗಂಭೀರ ಪರಿಸ್ಥಿತಿಗೆ ಬಂದಾಗ ನಾವು ಕೈಕಾಲು ಬಿಟ್ಟಿದ್ದೇವೆ. ಎಸ್ ಸರ್, ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಅಭಯಚಂದ್ರ ಜೈನ್ ಅವರ ಜೊತೆಗಿನ ಈ ಸಂವಾದ ಮುಂದುವರೆದಿದೆ. ಭಾಳ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಮತ್ತೆ 2 ದಿನ ಲಾಕ್ಡೌನ್ ಮಾಡಿದಾರಾ ಇಲ್ಲ ಅಂತ. ಅಂದರೆ ಜನರಿಗೂ ಕೂಡ ಅದು ಗೊತ್ತಾಗ್ತಾ ಇಲ್ಲ ಅಂತ ಅನ್ನುವಂಥದ್ದು. 2 ದಿನಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕಂಪ್ಲೀಟಾಗಿ ಕೆಲವು ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಉಳಿದೆಲ್ಲವನ್ನು ಬಂದ್ ಮಾಡಿದೆ. ಬೆಳಗಿನ ಅವಧಿಯನ್ನು ಕೂಡ ನಾಳೆ ಮತ್ತು ನಾಡಿದ್ದು ಶನಿವಾರ ಮತ್ತು ರವಿವಾರ ಇಲ್ಲ, ಸೋಮವಾರದಂದು 6 ರಿಂದ 10 ಗಂಟೆ ತನಕ ಅವಕಾಶವನ್ನು ನೀಡಿದೆ. ಇದು ಮಾರ್ಗಸೂಚಿಗಳು. ಇನ್ನು ಉಳಿದಂತೆ ಮದುವೆ ಕಾರ್ಯಕ್ರಮ 15ರವರೆಗಿನ ಮದುವೆ ಏನು ಮೇ 15ರವರೆಗೆ ಬುಕ್ ಆಗಿದೆ, ಅದಕ್ಕೆ ಮಾತ್ರ ಅನುವು ಮಾಡಿಕೊಟ್ಟಿದೆ. ಅಲ್ಲೂ ಕೂಡ ಒಂದಷ್ಟು ನಿರ್ದಿಷ್ಟವಾದಂಥ ಮಾರ್ಗಸೂಚಿಗಳನ್ನು ಮತ್ತೆ ಅದು ಹಾಕಿದೆ ಅಂತ ಅನ್ನುವಂಥದ್ದು. ಸರ್, ಇಲ್ಲಿ ಇದ್ದಕ್ಕಿದ್ದ ಹಾಗೆ ಜನ ಮುಗಿಬಿದ್ದು ತೆಗೆದುಕೊಳ್ಳುವಂಥ ಪರಿಸ್ಥಿತಿಗಳು ಒಮ್ಮೆ ನಿರ್ಮಾಣ ಆಗ್ತದೆ. ಇಲ್ಲವೇ ಇಲ್ಲ, ಮತ್ತೆಲ್ಲ 2 ದಿನ 3 ದಿನ ಒಳಗೆ ಇರ್ತಾರೆ. ಅಂದರೆ ಈ ಕನ್ಫ್ಯೂಷನು ತೀರ್ಮಾನಗಳು ಒಂದು ಸ್ವಲ್ಪ ಜನರ ದಿಕ್ಕು ತಪ್ಪಿಸುವಂಥದ್ದು. ಇದನ್ನು ನಾನು ಹೇಳ್ತಾ ಇರುವಂಥದ್ದು ಒಂದು ಸ್ವಲ್ಪ ಏನಾದರೂ ನಾನು ಪದೇ ಹೇಳಿದೆ, ಆಡಳಿತ ವೈಫಲ್ಯ ಏನು. ಮಂಗಳೂರು ಇದ್ದರೂ ವಿ ಆರ್ ಅಂಡರ್ ಕರ್ನಾಟಕ ಸ್ಟೇಟ್. ರಾಜ್ಯ ಸರ್ಕಾರ ದಿಟ್ಟತನದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ. ಅವರು ಇವತ್ತು ಹಿಂದಿನ ಕಾಲದ ಹಾಗೆಲ್ಲ
ಇವತ್ತು ನೇರ ಸಂಪರ್ಕ ಇದೆ. ನೀವು ಮೊಬೈಲ್ನಲ್ಲಿ ನೇರವಾಗಿ ಮಂಗಳೂರು ಜಿಲ್ಲಾಧಿಕಾರಿ, ಮಂಗಳೂರು MLA, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ, ಮುಖ್ಯಮಂತ್ರಿಗಳು, ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾತಾಡಲಿಕ್ಕೆ ಆಗ್ತದೆ. ಆದ್ದರಿಂದಾಗಿ ಫಾಸ್ಟಾಗಿ ಇಮಿಡಿಯೇಟ್ ವಿ ಕ್ಯಾನ್ ಡಿಸ್ಕಸ್, ವಿ ಕ್ಯಾನ್ ಟೇಕ್ ಡಿಸಿಷನ್ ಅಂತಹ ಕೆಲಸವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇಲ್ಲ. ಆದ್ದರಿಂದಾಗಿ ಜನರಿಗೆ ಭಾಳ ಕನ್ಫ್ಯೂಷನ್ ಇದೆ, ಭಾಳ ಗೊಂದಲ ಇದೆ. ಎಲ್ಲ ಈ ಗೊಂದಲವನ್ನು ಜನಸಾಮಾನ್ಯರು ಅನುಭವಿಸಬೇಕು. ಒಮ್ಮಿಂದ ಮೇಲೆ ಇಡೀ ಅಂಗಡಿ ಖಾಲಿ. ಜನ ಇಡೀ ಒಂದು ವಾರಕ್ಕಾಗುವಷ್ಟು ಅಥವಾ ಎಷ್ಟು ದಿನಗಳಿಗೆ ಆಗುವಷ್ಟು ತೊಗೊಂಡು ಹೋಗ್ತಾರೆ ಗೊತ್ತಿಲ್ಲ. ಮತ್ತೊಂದು ಬಂದು ಒಂದು ಸಣ್ಣ ಒಂದು 2 ಸಾಮಾನುಗಳಾದರೂ ಕೊಡಿ ಅಂದ್ರೂ ಅದು ಇಲ್ಲದೇ ಇರುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುವುದು. ಅಂದರೆ ಈ ಒಂಥರ ಒಂದು ತೀರ ಏನೋ ಭೀಕರ ಬರಗಾಲ ಬಂದಿತ್ತೋ ಅನ್ನೋ ಒಂದು ಪರಿಸ್ಥಿತಿಗೆ ಜನ ಬಂದು ಬಿಡುವಂಥ ಆಗಿದೆ. ಹೌದು ಹೌದು. ಆದರೆ ಅದನ್ನು ತಡ್ಕೊಳ್ಳುವಂಥ ಮನೋಭಾವವನ್ನು ಕೂಡ ನಾವು ಕೂಡ ಕಂಡುಕೊಳ್ಬೇಕಾಗ್ತದೆ. ಅದು ಹೇಗೆ ಅಂತ ಹೇಳ್ತೀರಿ? ಅಲ್ಲ, ಹೇಗೆ ಪರಿಸ್ಥಿತಿ ಬರ್ತದೆ ಅದಕ್ಕೆ ಅನುಗುಣವಾಗಿ ಬದುಕುವುದನ್ನು ನಾವು ಕಲಿಬೇಕು. ಅದಕ್ಕಾಗಿ ನಾನು ಆವಾಗದಿಂದ ಹೇಳಿದೆ, ನಾವು ಬಾಲಕರಾಗಿದ್ದಾಗ ನಮ್ಮ ಒಂದು 40 ವರ್ಷಗಳ ಹಿಂದೆ ನಮ್ಮ ಬದುಕು ಹೇಗಿತ್ತು. ಗಂಜಿ ಊಟ ಮಾಡಿ ಕೂಡ ನಾವು ಬದುಕ್ತಾ ಇದ್ದೆವು. ಆವಾಗ ದೋಸೆ ಇಡ್ಲಿ ಬೇಕಾಗಿರಲಿಲ್ಲ. ಹೊಟ್ಟೆ ತುಂಬಲಿಕ್ಕೆ ಏನು ಬೇಕು ನಿಮಗೆ? ಅನ್ನ, ಗಂಜಿ, ಕಾಫಿ, ಅಷ್ಟಕ್ಕೆ ಏನು ತೊಂದರೆ ಆಗೋದಿಲ್ಲ. ಇವತ್ತು ಏನಾಗಿದೆ, ನಮಗೆ ಬಿರಿಯಾನಿ ಬೇಕು, ನಮಗೆ ನೂಡಲ್ಸ್ ಬೇಕು, ಈಗ ಅಂಥದ್ದೇ ಬೇಕು ದಿನ ಅಂತ ಭಾವನೆಗಳು ಬಂದದ್ದರಿಂದಾಗಿ ಮುಗಿದು ಬೀಳ್ತಾರೆ. ಅದು ಬೇಕು, ಇದು ಬೇಕು. ಈಗ ಅಕ್ಕಿ ಮನೆಯಲ್ಲಿ ಸ್ಟಾಕ್ ಇರ್ತದೆ, ಅನ್ನ ಮಾಡಲಿಕ್ಕೇನು ತೊಂದರೆ ಇಲ್ಲ. ಮತ್ತು ಕೆಲವು ವಸ್ತುಗಳು ಅದು ಬೆಳಿಗ್ಗೆ 6ರಿಂದ 9 ಗಂಟೆವರೆಗೆ ಅಂಗಡಿ ಓಪನ್ ಇದೆ. ನೀರುಳ್ಳಿ, ಟೊಮೆಟೊ ಏನನ್ನು ಬೇಕಾದರೂ ಬೇಗ ಹೋಗಿ ಹಿಡ್ಕೊಂಡು ಬರ್ಬೋದು. ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಸ್ಕೂಟಿ ಆದರೂ ಇದೆ. ಆದ್ದರಿಂದ ಅಂಥ ದೊಡ್ಡ ಸಾಮಾನುಗಳನ್ನು ಕರ್ಕೊಂಡು ಬರಲಿಕ್ಕೆ ಶಿಸ್ತು ಬೇಕು. ನಮ್ಮಲ್ಲಿ ಶಿಸ್ತಿನ ಕೊರತೆ ಇದೆ. ಎಲ್ಲ ಒಂದು ತಿಂಗಳಿಗೆ ಬೇಕಾದಷ್ಟು ಸಾಮಾನು ಇವತ್ತೇ ಕೊಂಡೋಗ್ಬೇಕೆಂಬ ಒಂದು ಆಸೆ, ದುರಾಸೆ. ಅದರಿಂದಾಗಿ ಜನರು ಎಲ್ಲರೂ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಂದರೆ ಎಲ್ಲೋ ಈ ಸಂದರ್ಭ ಸ್ವಲ್ಪ ಹೆಚ್ಚು ತಿನ್ನುವಂತ ಆಗ್ತದ ಅಂತ ಇರ್ಬೋದು. ನಮಗೆಲ್ಲ ಪ್ರಾಯ ಆಯ್ತಲ್ಲ, ನಮಗೆ ಅಂತ ತಿನ್ನುವ ಚಪಲ ಇಲ್ಲ. ಓಕೆ ಸರ್, ಇಲ್ಲಿ ಈ ಸಂದರ್ಭ ನಾನು ಆಗಲೇ ಹೇಳಿದೆ, ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಅರ್ಧದಲ್ಲೇ ನಿಂತು ಹೋಯಿತು. ಏನು ಮಾಡಬೇಕಾಗಬಹುದು ಅನ್ನೋ ಒಂದು ಮುಂದೆ, ಯಾಕಂದರೆ ಅಷ್ಟೊಂದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲರೂ ಕೂಡ ಮಾಡಿಕೊಂಡಿರೋದು, ಅದೇ ಕಾಲಕ್ಕೆ ಬಂದ ಪ್ಲಾನಿಂಗ್ ಬೇಕಲ್ಲ. ಅಲ್ಲ, ಇನ್ನು ನೋಡ್ಬೇಕಷ್ಟೇ. ಇಲ್ಲಿ ಈ ಕೊರೋನಾದಿಂದಾಗಿ ನಮ್ಮ ಆರ್ಥಿಕ ಸ್ಥಿತಿ ಎಲ್ಲಿ ಹೋಗಿ ಮುಟ್ತದೆ ಅಂತ ಇವಾಗ ಗೊತ್ತಿಲ್ಲ ನಮಗೆ. ನಮ್ಮ ಆರ್ಥಿಕ ಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ತದೆ ಅಂತ ನಮಗೆ ಇವತ್ತು ಗೊತ್ತಿಲ್ಲ. ನಾವು ನಾಳೆ ಇದ್ದೇವೋ ಇಲ್ಲವೋ ಎಂಬುದು ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ನಮಗೆ ಗೊತ್ತಿಲ್ಲ. ನಾವು ನೋಡಿದೇವಲ್ಲ, ಟಿವಿ 3ನೇ ಅಲೆ ಬಹಳ ಭೀಕರವಾಗಿರ್ತದೆ ಅನ್ನುವಂಥದ್ದು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ. ಅದನ್ನು ಎದುರಿಸಬೇಕು. ಯಾವುದು ಬಂದರೂ ಕೂಡ ಮನುಷ್ಯನ ಗುಣ ಏನಂದರೆ ಅದನ್ನು ಎದುರಿಸುವುದೇ ನಮ್ಮ ಗುಣ. ಅದರಿಂದ ಅದನ್ನು ಎದುರಿಸಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಜನ ಅಷ್ಟು ಮೂರ್ಖರಲ್ಲ, ಅವರು ಹೊಸ ಚಿಂತನೆಯನ್ನು ಮಾಡ್ತಾರೆ. ಅದನ್ನು ಎದುರಿಸಿ ನಾವು ಖಂಡಿತವಾಗಿ ಸಕ್ಸಸ್ ಆಗ್ತೇವೆ ಎಂಬುದನ್ನು ನಾನು ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಮುಂದೆ ಬಹಳ ಮುಖ್ಯವಾಗಿ ಜನ ಒಂದು ಸ್ವಲ್ಪ ಎಲ್ಲೋ ಕೋವಿಡ್ ಬಂತು ಅಂದ ಕೂಡಲೇ ಒಂದು ರೀತಿಯ ಬಹಳ ಆತಂಕಕ್ಕೆ ಒಳಗಾಗಿಬಿಡುತ್ತೆ, ಜೋರಾಗಿ ಭಯ ಇದೆ. ಅಂದ್ರೆ ಇಲ್ಲದ ಕಾಯಿಲೆಗಳು ಮತ್ತೆ ಬಂದು ಬಿಡುತ್ತವೆ, ಬೇರೆ ಬೇರೆ ಕಾಯಿಲೆಗಳು. ಮನುಷ್ಯನಿಗೆ ಭಯ ಇದ್ದೇ ಇದೆ. ಆದರೆ ಅದನ್ನು ಬಹಳ ಸಮಾಧಾನದಿಂದ, ಧೈರ್ಯದಿಂದ, ಕಾಯಿಲೆಗಿಂತ ಭಯ ಜಾಸ್ತಿ ಆಗಿದೆ, ಎದುರಿಸುವುದು ನಮ್ಮ ಕರ್ತವ್ಯ. ಈ ಕೋವಿಡ್ಗಿಂತಲೂ ಭಯಾನಕವಾದದ್ದು ಮನುಷ್ಯನ ಒಳಗಿರುವ ಭಯವೋ ಅಂತ. ಹೌದು, ಇದೆ. ಭಯ ಬಹಳ ಮನುಷ್ಯನನ್ನು ತಲ್ಲಣಗೊಳಿಸ್ತದೆ. ಆದರೆ ಅದನ್ನು ನಾವು ಅನಿವಾರ್ಯ, ನಮಗೆ ಎದುರಿಸಲೇಬೇಕಾಗಿದೆ. ಎಲ್ಲೋ ಈ ಧೈರ್ಯವನ್ನು ಕೊಡಬೇಕಾಗಿರುವಂಥದ್ದು ಹೇಗೆ, ಯಾವ ರೀತಿಯಲ್ಲಿ ಕೊಡಬೇಕು ಇದನ್ನು ಅಂತ? ಅಲ್ಲ, ಅದನ್ನು ಸರ್ಕಾರ ಕೊಡಬೇಕು, ಆಳುವವರು ಕೊಡಬೇಕು. ಹೇಗೆ ಅಂತ ಹೇಳಿ? ಹೌದು, ಇಲ್ಲ, ಸರ್ಕಾರ ನಿಮ್ಮ ಪರವಾಗಿದೆ. ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದರು. ಕಾರ್ನಾಡು ಸದಾಶಿವರಾದಂಥವರು ಸರ್ವಸ್ವವನ್ನು ತನ್ನಲ್ಲಿದ್ದಂಥ ಭೂಮಿ, ಹಣ ಎಲ್ಲವನ್ನೂ ಕೂಡ ಕಳ್ಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಮಹಾತ್ಮ ಗಾಂಧೀಜಿಯವರು ಸೂಟ್ ಬೂಟು ದಾರಿಯಾದಂಥ ಮೋಹನಚಂದ್ರ ಕರ್ಮಚಂದ್ರ ಗಾಂಧಿ ಈಸ್ ಎ ಬ್ಯಾರಿಸ್ಟರ್ ಇನ್ ಆಫ್ರಿಕಾ. ಅಂತಹ
ಮಹಾತ್ಮ ಗಾಂಧಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಬರೀ ಒಂದು ಲಂಗೋಟಿಯಲ್ಲಿ ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಪಾದಯಾತ್ರೆ ಮಾಡಿದರು. ನನ್ನ ದೇಶದ ಜನ ಊಟ ಮಾಡಬೇಕು, ನನ್ನ ದೇಶದ ಜನ ಬಟ್ಟೆ ಉಡಬೇಕು, ನನ್ನ ದೇಶದ ಜನ ಈ ಬ್ರಿಟಿಷರ ಕಪಿಮುಷ್ಟಿಯಿಂದ ಮುಕ್ತಿ ಹೊಂದಬೇಕು, ನಮ್ಮ ದೇಶದ ಜನರಿಗೆ ಶಿಕ್ಷಣ ಸಿಗಬೇಕು, ಆರೋಗ್ಯ ಸಿಗಬೇಕು, 3 ಹೊತ್ತು ಅನ್ನ ಸಿಗಬೇಕು. ಇದೆಲ್ಲ ಸರ್ಕಾರದ ಚಿಂತನೆ ಆಗಬೇಕು. ಸೊ ಸರ್ಕಾರದ ಆ ಒಂದು ಇದು ಅಭಯ ಹಸ್ತ ಅಂದರೆ ಜನರಿಗೆ ಬೇಕಾಗಿದೆ. ಯಾವುದೇ ರೀತಿಯಲ್ಲಿ ಹೆದರಬೇಡಿ, ನಾವಿದ್ದೇವೆ ಅಂತ ಅನ್ನುವಂಥದ್ದು. ಈ ಹೆದರಿಕೆಗಳಿಂದಾಗಿಯೇ ಬಹುಶಃ ಜನ ಅಥವಾ ಟೆಸ್ಟ್ಗಳು ಜಾಸ್ತಿ ಆಗಿರೋದು, ಸಂಖ್ಯೆ ಜಾಸ್ತಿ ಆಯಿತು. ಸಂಖ್ಯೆ ಜಾಸ್ತಿ ಆದ ಕೂಡಲೇ ಎಲ್ಲೋ ನಮ್ಮ ಬಳಿಗೆ ಬಂದು ಬಿಡ್ತು ಅನ್ನುವಂಥದ್ದು ಒಂದು ರೀತಿಯ ಆತಂಕವಂತ ಆಗಿಬಿಟ್ಟಿದೆ. ಕೆಲವರಿಗೆ ಆತಂಕ ಇದೆ, ಕೆಲವರಿಗೆ ಆತಂಕವೇ ಇಲ್ಲ. ಈಗ ಓಡಾಡುವವರೆಲ್ಲ ಆತಂಕ ಇಲ್ಲದವರು. ಈಗ ಹಂಪನಗಟ್ಟೆಯಲ್ಲಿ ಸುತ್ತಾಡುವವರು ಯಾರು? ಆತಂಕ ಇಲ್ಲದವರು. ಮನೆಯಲ್ಲಿದ್ದವರಿಗೆ ಮಾತ್ರ ಆತಂಕ. ಮನೆಯಲ್ಲಿದ್ದವರು ಒಳಗಾಗಿ ಮತ್ತೆ ಇನ್ನೊಂದು ಕಾಯಿಲೆಗೆ ತುತ್ತಾಗುವಂತ ಪರಿಸ್ಥಿತಿ ಬಂದೊದಗಿದೆ ಅಂತ ಅನ್ನೋದು. ಓಕೆ ಸರ್, ಈಗ ಮುಂದೆ ಬಹುಶಃ ಗೊತ್ತಿಲ್ಲ ಎಲ್ಲಿವರೆಗೆ ಈ ಲಾಕ್ಡೌನ್ ಹೋಗಬಹುದು ಅಂತ ಅನ್ನುವಂಥದ್ದು. ತಮ್ಮ ಈಗಾಗಲೇ ತಾವು ವೈಯಕ್ತಿಕವಾಗಿ ಪಕ್ಷದ ನೆಲೆಗಟ್ಟಿನಲ್ಲಿ, ಸಂಘಟನೆ ನೆಲೆಗಟ್ಟಿನಲ್ಲಿ ಕಾರ್ಯಾಚರಣೆಗೆ ಆರಂಭ ಮಾಡಿದ್ದೀರಿ. ಸಾರ್ವಜನಿಕರಿಗೆ ಯಾವ ರೀತಿಯಲ್ಲಿ ಸಹಾಯ ಆಗಬೇಕು, ಸೊ ಮುಂದೆಯೂ ಅದನ್ನು ಯಾವ ರೀತಿಯಲ್ಲಿ ಅದನ್ನು ಮಾಡುವಂಥ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಅಂತ. ನೋಡಿ, ಪರಿಸ್ಥಿತಿ ನೋಡಿ ನಾವು ಸರ್ಕಾರಕ್ಕೆ ಸಲಹೆ ಕೊಡ್ತೇವೆ. ಇವತ್ತು ಸಿದ್ದರಾಮಯ್ಯರು ಮಾಡಿದಂಥ ಅನ್ನಭಾಗ್ಯ ಇದೆ, ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ ಸಿದ್ದರಾಮಯ್ಯ, ಅದನ್ನೆಲ್ಲ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಬೇಕು. ಅದೇ ರೀತಿ ಇವತ್ತು ರಿಕ್ಷಾ ಡ್ರೈವರ್ಸ್, ಅವ್ರಿಗೆ ಬರೀ ಅಕ್ಕಿ ಕೊಟ್ಟರೆ ಸಾಲದು. ಹೌದು, ಆ ರಿಕ್ಷಾ ಡ್ರೈವರ್ಸ್ಗೆ ಇವತ್ತು ಬಾಡಿಗೆ ಇಲ್ಲ, ಅವರ ಬಗ್ಗೆ ಭಾಳ ಆಲೋಚನೆ ಮಾಡಬೇಕು. ಟ್ಯಾಕ್ಸಿ ಡ್ರೈವರ್ಸ್, ಟ್ರಕ್ ಡ್ರೈವರ್ಸ್, ಅವರ ಬದುಕಿಗೆ ಒಂದು ಪೂರಕ ಆಗುವಂಥ ಒಂದು ಪ್ಯಾಕೇಜ್ ಸರ್ಕಾರ ಆಲೋಚನೆ ಮಾಡಬೇಕಾಗ್ತದೆ. ಅದೇ ರೀತಿ ದುಡಿಯುವ ವರ್ಗ, ಕೂಲಿ ಕೆಲಸ, ಅವರಿಗೆ ಆಹಾರ ಪದಾರ್ಥಗಳು, ಅವರಿಗೆ ಒಂದು ಲಂಸಮ್ ಹಣ, ಒಂದು ಯಾವ ರೀತಿ ಈಗ 4,000 ರೂಪಾಯಿ BPLನವರಿಗೆ ಘೋಷಣೆ ಮಾಡಿದ್ದಾರೆ, ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಅಲ್ಲಿ ಹೊಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವರು 4 ಸಲ ಮುಖ್ಯಮಂತ್ರಿಗಳಾದವರು ಅದಕ್ಕಿಂತ ಹೆಚ್ಚಿನ ಶಕ್ತಿವಂತರಾಗಿದ್ದಾರೆ. ಅದರಿಂದ ಒಳ್ಳೆಯ ರೀತಿಯಲ್ಲಿ ಕರ್ನಾಟಕದಲ್ಲಿ ಈ ಕೋವಿಡ್ನನ್ನು ಎದುರಿಸುವಂಥ ಕೆಲಸ, ಬಡವರ ಹಸಿವನ್ನು ನೀಗಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಒಂದು ಕ್ಯೂರಿಯಾಸಿಟಿ ಪ್ರಶ್ನೆ ನಿಮ್ಮ ಜೊತೆಗೆ. ಅಮರನಾಥ್ ಶೆಟ್ಟರು ಅಲ್ಲಿ ಶಾಸಕರಾಗಿದ್ದರು. ಅಮರಣ್ಣ ಬಗೆಗೆ ಬಹಳ ಒಳ್ಳೆಯ ಅಭಿಪ್ರಾಯಗಳಿದ್ದಂಥ ಸಂದರ್ಭದಲ್ಲಿ ತಾವು ಅವರ ಎದುರಿಗೆ ಚುನಾವಣೆಗೆ ನಿಂತರಿ, ತಾವು ಗೆದ್ದಿರಿ. ಆ ನಂತರದಲ್ಲಿ ಅವರು ಮತ್ತೆ 1-2 ಸಲದಿಂದಾಗಲೂ ತಾವೇ ಗೆದ್ದು ಬಂದಿರಿ ಅಂತ ಅನ್ನೋದು. ಅವ್ರ ಜೊತೆಗಿನ ಸಂಬಂಧ ಹೇಗಿತ್ತು? ಅಭಯಚಂದ್ರ ಗೆದ್ದದ್ದು ಕಾಂಗ್ರೆಸ್ ಪಕ್ಷದಿಂದ, ಕಾಂಗ್ರೆಸ್ ಕಾರ್ಯಕರ್ತರಿಂದ. ಅಮರನಾಥ್ ಶೆಟ್ಟರು ಅವರದು ವೈಯಕ್ತಿಕ ಚರಿಷ್ಮಾ. ಅಮರನಾಥ್ ಶೆಟ್ಟರು ಅವ್ರದ್ದು ವೈಯಕ್ತಿಕ ಬಡವರ, ಜನಸಾಮಾನ್ಯರ, ಫ್ರೆಂಡ್ಸ್, ಮಿತ್ರರ ಒಲವಿನ ಮುಖಾಂತರ ಅವರು MLA ಆದವರು. ಆದರೆ ನಾನು ಹಾಗೆಲ್ಲ, ನನಗೆ ಬಲಿಷ್ಠವಾದಂಥ ಕಾಂಗ್ರೆಸ್ ಪಕ್ಷದ ಸಹಾಯ ಇತ್ತು. ಆ ಪಕ್ಷದಿಂದ ನನ್ನನ್ನು ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ರಿಂದಾಗಿ ನಾನು ಯಾವುದೇ ಪ್ರಯಾಸ ಇಲ್ಲದೆ ಶಾಸಕನಾದವ. ಅವರು ಹಾಗೆಲ್ಲ ಅವರು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಜನಸಾಮಾನ್ಯರ ಸೇವೆ ಮಾಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ, ಪುರಸಭಾ ಸದಸ್ಯನಾಗಿ, ಪುರಸಭಾ ಅಧ್ಯಕ್ಷನಾಗಿ, ತಾಲೂಕ್ ಬೋರ್ಡ್ ಸದಸ್ಯನಾಗಿ, ಆ ರೀತಿ ಸಾರ್ವಜನಿಕ ಸೇವೆ ಮಾಡಿಕೊಂಡು ರಾಜಕೀಯದಲ್ಲಿ ಮೇಲೆ ಬಂದವರು. ಯಾವತ್ತೂ ಅವರ ಇಡೀ ಬದುಕಿನಲ್ಲಿ ಜನಸಾಮಾನ್ಯರ ಬದುಕಿನ ಬಗ್ಗೆ ಭಾಳ ಅಪಾರವಾದಂಥ ಚಿಂತನೆ ಇದ್ದವರು. ಆದ್ದರಿಂದ ಅವರು ಸತತವಾಗಿ ಗೆಲ್ತಾ ಇದ್ದರು. ಆದರೆ ನನಗೆ ಬಲಿಷ್ಠವಾದಂಥ ಬಡವರ ಬೆನ್ನೆಲುಬು ಆಗಿದ್ದಂಥ ಕಾಂಗ್ರೆಸ್ ಪಕ್ಷದ ಒಂದು ಆಶೀರ್ವಾದ ಇದ್ದದ್ರಿಂದಾಗಿ ಆ ಬಡವರು ನನ್ನ ಮೇಲೆ ಪ್ರೀತಿ ಇಟ್ಟದ್ರ ಫಲವಾಗಿ ನನಗೆ ಅವರ ಎದುರು ನಿಲ್ಲಲಿಕ್ಕೆ ಸಾಧ್ಯ ಆಯಿತು, ನಿಂತು ಗೆಲ್ಲಲಿಕ್ಕೂ ಸಾಧ್ಯ ಆಯಿತು. ಆ ನಂತರದ ದಿನಗಳಲ್ಲಿ ನಾನು ನನ್ನ ಮನಸ್ಸಿನಲ್ಲಿ ಕೂಡ, ನಾನು MLA ಆಗುವವರೆಗೆ ನನಗೆ ಗೊತ್ತಿರಲಿಲ್ಲ ಇಷ್ಟು ಕಷ್ಟ ಇದೆ, ನಾವು ಬಡವರು ಇಷ್ಟು ಕಷ್ಟದಲ್ಲಿದ್ದಾರೆ, ಅವರಿಗೆ ನಾನು ಸಹಾಯ ಮಾಡಲೇಬೇಕಾಗ್ತದೆ, ನಾನು ನನ್ನ ವೈಭವದ ಜೀವನವನ್ನು ಮೊಟಕುಗೊಳಿಸಬೇಕಾಗ್ತದೆ. ಅದನ್ನೆಲ್ಲ ನಾನು ಮನಗಂಡದ್ದು ಶಾಸಕನಾದ ನಂತರ.
ಆ ಸಂದರ್ಭದಲ್ಲಿ ಪಕ್ಷದ ಅಂತರದಲ್ಲಿ ಒಂದಷ್ಟು ಟೀಕೆಗಳು ಇರ್ತದೆ, ವೈಯಕ್ತಿಕ ಟೀಕೆಗಳು ಕೂಡ ಇರ್ತಾ ಇರಲಿಲ್ಲ. ಇರ್ತದೆ. ಆದರೆ ನಾನು ಅಮರನಾಥ್ ಶೆಟ್ಟರು ಚಿರಪರಿಚಿತರು. ಈಗ ಬೇರೆಯವರ ಥರ ಅಲ್ಲ, ನಾವು ಒಂದೇ ಊರಿನಲ್ಲಿ ಹುಟ್ಟಿ ಬೆಳೆದವರು. ಆ ನಂತರ ನಮಗೆ ಅವರ ಪ್ರೀತಿ ವಾತ್ಸಲ್ಯ ನಮಗೆ ಬಹಳ ಇತ್ತು. ಒಂದು ದಿನ ನಾವು ಜಗಳ ಮಾಡಿಕೊಳ್ಳಿಲ್ಲ. ಆದ್ದರಿಂದ ಒಂದು ಕಡೆಯಿಂದ ನನ್ನ ತಂದೆಯವರ ವಿದ್ಯಾರ್ಥಿಯವರು, ಆದ್ದರಿಂದ ನನ್ನ ತಂದೆಯವರ ಬಗ್ಗೆ ಕೂಡ ಅಪಾರವಾದ ಗೌರವವನ್ನು ಅಮರನಾಥ್ ಶೆಟ್ಟರು ಇಟ್ಕೊಂಡಿದ್ರು. ಆದ್ದರಿಂದ ನಮಗೆ ಯಾವುದೇ ರೀತಿಯ ಗೊಂದಲಗಳು ಇರಲಿಲ್ಲ. ಆಡಳಿತ, ತಾವು ಶಾಸಕರಾದ ಸಂದರ್ಭದಲ್ಲಿ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಸಲಹೆಗಳು, ನಿಮ್ಮ ಜೊತೆ ಅಭಿಪ್ರಾಯಗಳು ಕೊಡ್ತಾ ಇದ್ರು? ಇಲ್ಲ ಇಲ್ಲ, ಅವ್ರದ್ದೇ ಏನಾಗಿದೆ ಅಂದರೆ ಪಕ್ಷ ಇಲ್ಲಿ ನೇರವಾಗಿ ಬರುವುದು ಪಕ್ಷ. ಅವರ ಜನತಾದಳ, ನಮ್ಮದು ಕಾಂಗ್ರೆಸ್. ಬಹಳ ಕಾಂಗ್ರೆಸ್ಸಿಗೂ ತತ್ವ ಬೇರೆ, ಬಿ ಜೆ ಪಿಯ ಜನತಾದಳದ ಮೆಂಟಾಲಿಟಿಯೇ ಬೇರೆ. ಆ ರೀತಿಯ ಇದು ಬೇರೆ ಭಾವಗಳು ಇದ್ದೇ ಇತ್ತು. ಆದ್ದರಿಂದಾಗಿ ನಮ್ಮ ವರ್ಕಿಂಗ್ ಸಿಸ್ಟಮ್ಮೇ ಬೇರೆ, ಅವರ ವರ್ಕಿಂಗ್ ಸಿಸ್ಟಮೇ ಬೇರೆ ಆಗಿತ್ತು. ಆದರೆ ಯಾವುದೇ ರೀತಿಯ ಸಣ್ಣ ಪೊಲಿಟಿಕ್ಸ್ ಮಾಡಿಕೊಂಡು ನಾವು ಕಾಲ ಕಳೀಲಿಲ್ಲ. ಅವರ ಕೊನೆಯ ಸಂದರ್ಭಗಳಲ್ಲಿ ಭಾಳಷ್ಟು ಅಂದರೆ ಅವರಿಗೂ ಒಂದಷ್ಟು ಇಂಥದ್ದು ಆಗಬೇಕಿತ್ತು ಅಂತ ಅನ್ನುವಂಥದ್ದು. ಸೊ ತಾವು ಸೋತ ನಂತರ ಆಗಲಿ ಅಥವಾ ಆ ನಂತರದಲ್ಲಿ ಅವರೇನಾದರೂ ಆಶೆಗಳನ್ನು ಇಟ್ಕೊಳ್ಳೋದು, ಇಂಥದ್ದು ಆಗಬೇಕು, ಅದು ಆಗದೇ ಇದ್ದದ್ದು, ಸೊ ನಿಮಗೆ ಮಾಡಬೇಕು ಅಂತ ಇದ್ದದ್ದು? ಅಲ್ಲ, ಇತ್ತು. UGD ಮೂಡುಬಿದ್ರೆಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಆಗಬೇಕು ಎಂಬುದು ಅವರಿಗೂ ಕೂಡ ಬಹಳ ದೊಡ್ಡ ಆಸೆ ಇತ್ತು. ನನಗೂ ಆಸೆ ಇತ್ತು. ನನ್ನಿಂದ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಏನಾಯಿತು ಅಂತ ಹೇಳಿದರೆ, ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ನನ್ನೊಟ್ಟಿಗೆ ಮಂತ್ರಿ ಆಗಿದ್ದರು. ಆವಾಗ ಕೇಂದ್ರ ಸರ್ಕಾರದೊಂದು ಯೋಜನೆ ಇದೆ, ಅದರಲ್ಲಿ UGD ಸೇರಿಸುವ ಅಂತ ಹೇಳಿ ನಮಗೆ ನನ್ನ ಮಿತ್ರರಾದಂಥ UGD ಇದು ಪೌರಾಡಳಿತ ಮಂತ್ರಿಗಳಾದಂಥ ವಿನಯ್ ಕುಮಾರ್ ಸೊರಕೆ ಅವರು ನನ್ನ ಹತ್ರ ಹೇಳಿದರು. ನಾನು ಅದನ್ನು ಕಾನ್ಫಿಡೆನ್ಸ್ನಲ್ಲಿದ್ದೆ, ಖಂಡಿತ ನಮಗೆ ಮೂಡುಬಿದ್ರೆಗೆ UGD ಬರ್ಬೋದು ಅಂತ. ಆದರೆ ಕಾಲಕ್ರಮೇಣ ಏನಾಯಿತು, 3 ವರ್ಷದಲ್ಲಿ ಅವರ ಮಂತ್ರಿ ಅವರು ಮತ್ತು ನನ್ನ ಇಬ್ಬರನ್ನು ಕೂಡ ಬದಲಾಯಿಸಿದ್ರು. ಆ ಸಂದರ್ಭದಲ್ಲಿ ಇಡೀ ಯೋಜನೆಗಳೇ ಕುಸಿದು ಹೋಯಿತು. ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ ನಮಗೆ. ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಹೌದು, UGD ಇನ್ನೂ ಕೂಡ ಇವತ್ತು ಹೊಸ ಸರ್ಕಾರ ಕೂಡ ಅದರ ಬಗ್ಗೆ ಏನು ಆಸಕ್ತಿಯನ್ನು ತೆಗೆದುಕೊಳ್ಳಿಲ್ಲ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬೇಕಾದಷ್ಟು ನಮ್ಮ GST ಹಣ ಎಲ್ಲ ಬೇಕಾದಷ್ಟು ಕೇಂದ್ರದಲ್ಲಿದೆ. ಕೇಂದ್ರದಲ್ಲಿ ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಏನಾದರೂ ಅಲ್ಲಿಂದ ಸ್ಪೆಷಲ್ ಪ್ಯಾಕೇಜ್, ಯಾಕೆಂದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ UGD ಆಗಬೇಕಾದದ್ದು ಮುಖ್ಯವಾಗಿ ಮೂಡುಬಿದ್ರಿ. ಯಾಕೆ ಅಂತ ಹೇಳ್ತೇನೆಂದರೆ, ಇವತ್ತು ಮಂಗಳೂರು ಉಡುಪಿಯನ್ನು ಬಿಟ್ಟರೆ ಭಾಳ ವೇಗವಾಗಿ ಬೆಳೆಯುವಂಥ ಒಂದು ತಾಲೂಕಿದ್ದರೆ ಅದು ಮೂಡುಬಿದ್ರಿ. ಆದ್ದರಿಂದ ಅಲ್ಲಿ ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆಗಳಿದೆ, ಅಲ್ಲಿ UGDಯ ಅವಶ್ಯಕತೆ ಇದೆ. ಅದನ್ನು ಸರ್ಕಾರ ಮನಗಾಣಬೇಕು. ಅದಕ್ಕೆ ಪೂರ್ವಕವಾದಂಥ ಎಲ್ಲ ಇದನ್ನು ನಾವು ಮಾಡಿ ಇಟ್ಟಿದ್ದೇವೆ. ಅದನ್ನು ಪ್ರಾಜೆಕ್ಟ್ ಸರ್ಕಾರಕ್ಕೆ ಅರ್ಪಣೆ ಮಾಡಿದ್ದೇವೆ. ಹಣಕಾಸಿನ ಕೊರತೆಯಿಂದಾಗಿ ಅದು ಆಗಲಿಲ್ಲ. ಯಾಕೆಂದರೆ ಅಭಯಚಂದ್ರ ಒಬ್ಬನಿಗೆ UGD ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಅದನ್ನು ಸ್ವಲ್ಪ ಹಿಂದೆ ಹಾಕಿಬಿಟ್ರು. ನಾನು ಭಾಳ ಸಲ ಅವ್ರ ಮೇಲೆ ಒತ್ತಡ ಹಾಕಿದ್ದೆ, ಸರ್ ನನಗೆ ಬೇರೆ ಏನು ಬೇಡ, ನನಗೆ UGD ಒಂದು ಮೂಡುಬಿದ್ರೆ ಮಾಡಿಕೊಡಿ ಸರ್ ಅಂತ ಹೇಳಿದಾಗ, ಆಯ್ತಪ್ಪ ಮಾಡ್ತೇನೆ ಅಂತ ಹೇಳಿ ನಾನು ಅಧಿಕಾರ ಕಳ್ಕೊಂಡ ಮೇಲೆ ಅವರ ಹತ್ರ ಹೇಳಿದೆ, ಹೀಗೆ ಇಲ್ಲಪ್ಪ, ಇಡೀ ರಾಜ್ಯಕ್ಕೆ ಕನಿಷ್ಠ ಒಂದು 100 ಕಡೆ ಆದರೂ ಕೊಡಬೇಕಲ್ಲ, 250 ಶಾಸಕರಿರುವಾಗ ಒಂದು ಯೋಜನೆ ಕೊಡುವುದಿದ್ರೆ ಕನಿಷ್ಠ ಒಂದು 75% ಶಾಸಕರಿಗೆ ಆದರೂ ಆ ಯೋಜನೆ ಮುಟ್ಟಬೇಕು. 75 ಅಂದರೆ 25%, 25 ಒಂದು 100ರಲ್ಲಿ 25% ಜನರಿಗಾದ್ರೂ ಒಬ್ಬನಿಗೆ ಒಂದು ಯೋಜನೆ ಕೊಡಲಿಕ್ಕೆ ಆಗೋದಿಲ್ಲ. ಹೌದು, ಇಡೀ ರಾಜ್ಯದ ಕಾರ್ಯಕ್ರಮವಾಗಿ ಅದು ಆಗಬೇಕು. ಅದರಿಂದಾಗಿ ಹಣಕಾಸಿನ ಜೋಡಣೆ ಕಷ್ಟ ಸಾಧ್ಯ ಆಯಿತು. ಕೇಂದ್ರ ಸರ್ಕಾರ ಬದಲಾವಣೆ ಆದ್ದರಿಂದಾಗಿ ಅಲ್ಲಿಂದ ಬರುವಂತ UGD ಅಂದ್ರೆ ತಾವು ಯಾವುದನ್ನೆಲ್ಲ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂಡರ್ಗ್ರೌಂಡ್ ಡೆವಲಪ್ ಆಗಲೇ ಇಲ್ಲ 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 ಇನ್ನೂ ಕೂಡ ಹೌದು ಹೌದು ಬಹಳ ಮುಖ್ಯವಾಗಿ ಬೆಳೀತಾ ಇರುವಂಥದ್ದು. ಹಾಗಾಗಿ ಅಲ್ಲಿ ಬಹಳ ಅಗತ್ಯವಾಗಿ ಬೇಕು ಆರೋಗ್ಯದ ದೃಷ್ಟಿಯಿಂದ. ಮತ್ತು ಏನಾಗ್ತದೆ, ಅದು ಬಹಳ ಸಾರ್ವಜನಿಕವಾದಂಥ ಕೆರೆಗಳು ಇವೆಲ್ಲವೂ ಕೊಳಚೆ ಗುಂಪೆಗಳಾಗ್ತದೆ. ಸೊ ಈ ಬಗೆಗೆ ಬಹಳ ಮುಂದಿನ ದಿನಗಳಲ್ಲಂತೂ ಖಂಡಿತ ಮಾಡಬೇಕಾಗಿದೆ ಅನ್ನೋದು.
ಅಭಯಚಂದ್ರ ಜೈನ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದ್ದು ಇಡೀ ಒಂದು ಕೋವಿಡ್ ಕಾಲದಲ್ಲಿ ಇದ್ದಂಥ ಈ ಸಂದರ್ಭದಲ್ಲಿ ಏನು ಮಾಡಬೇಕಾಗಿದೆ ಅಂತ ಹೇಳಿದ್ರಿ, ಸೊ ತಾವು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ಹೇಳಿದ್ರಿ. ಜೊತೆಗೆ ಇಡೀ ತಮ್ಮ ಕ್ಷೇತ್ರ ತಮ್ಮ ಬಗೆಗೆ ಒಂದಷ್ಟು ವಿಚಾರಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್ ಈ ಸಂದರ್ಭ ನಮ್ಮ ಜೊತೆ. ವೀಕ್ಷಕರೇ, ಇದು ಈ ಹೊತ್ತಿನಲ್ಲಿ ಎಂದೆಂದಿಗೂ ನಿಮ್ಮೊಂದಿಗೆ ಅಭಯಚಂದ್ರ ಜೈನ್ ಅವರು ಇರ್ತಾರೆ. ಮುಂದೆ ಮತ್ತೆ ಒಂದಷ್ಟು ಅತಿಥಿಗಳೊಂದಿಗೆ ನಿಮ್ಮ ಜೊತೆ ಬರ್ತೇವೆ. ನೋಡ್ತಾ ಇರಿ ಬಿಫೋರ್ ನ್ಯೂಸ್. ನಮಸ್ಕಾರ.